ಒಂದು 699 799 ಇರುತ್ತೆ ಪ್ರೈಸ್ ಅಲ್ಲಿ. ಓನ್ಲಿ 599 ಗೆ ಪ್ರೊವೈಡ್ ಮಾಡಿ. ಇದು ಅಷ್ಟು 790 599 ಓನ್ಲಿ 599 ಪ್ರೊವೈಡ್ ಮಾಡ್ತೀವಿ. ಗಾಡ್ ತೂಲೆ ಗೈಸ್. ಮತ್ತೆ ನಿಮ್ಗೆ ಉಂಟಲ್ಲ, ನಿಮ್ಮ ವಿಡಿಯೋ ಕಡೆಯಿಂದ ಬಂದ್ರೆ ಉಂಟಲ್ಲ 1000 ಗೆ 3 ಪೀಸ್ ಕೊಡ್ತೀವಿ. 1000 3 ಪೀಸ್ ಇದನ್ನು. ಒಳ್ಳೆ ಜನರಿಗೆ ಹೇಳೋದೇನಂತ ಅಂದ್ರೆ, ನಾನು ನಿಮ್ಮಲ್ಲಿ ಒಬ್ಬನಾಗ್ಬೇಕು, ಓಕೆ, ನಿಮ್ಮೊಟ್ಟಿಗೆ ಬೆರಿಬೇಕು. ನಂಗೆ ನಿಮ್ಮ ಪ್ರಾಫಿಟ್ಗಿಂತ ನಿಮ್ಮ ಪ್ರೀತಿ ಬೇಕು. ನಿಗ್ಲೆಟ್ ಒಂಜಿ ವಿಷಯ ದಾದ ಫನ್ ಪ್ಯಾಂಟ್ ಇನಿ ಏನ್ ಪಾಡ್ ನಂಚಿನ ಔಟ್ಫಿಟ್ ಆವಡ್ ಪ್ಯಾಂಟ್ ಅಥವಾ ದಾದ ಡ್ರೆಸ್ಸಿಂಗ್ ದ ಫಂಕ್ಷನ್ ಆವಡ್ ಜಾಸ್ತಿ ಆತ ನಮ್ಮ ಚೂಸ್ ಮಾಲ್ಪ ಶರ್ಟ್ ಐಕ್ ಚೂಸ್ ಮಾನ್ಪೇರ್ ಒಂಜಿ ಜನ ಬೋರ್ಡ್ ಹಾಕೊಂಡು ಅಂಡ ನಮ್ಮ ಒಂಜಿ ಡ್ರೆಸ್ ಅಂಗಡಿಗೆ ಪೋನಾಗ ಐನ್ ತೂದು ನಮ್ಮನ ತೂದಾಗ್ಲು ಪನ್ಪೇರ್ ಎಂದು ಪಾಡ್ಲೆ ಅವು ಪಾಡ್ಲೆ ದೊಡ್ಡ ತೋಜುಂಡು ಬಂದು ಸೆಲೆಕ್ಷನ್ ಮಾಲ್ಪನಂಚಿನ ಡ್ರೆಸ್ ದ ಶಾಪ್ ಪ್ರತಿ ಊರಿಯೆಲ್ಲ ಏರೆಗ್ಲ ಉಪ್ಪೇರು ಪಂಡ ಆಲ್ಮೋಸ್ಟ್ ಗೊತ್ತಿತ್ತನ ಡೈಲಿ ಪೋಪುನಾಗ್ಲೆ ಏರಾನ್ ಒಂಜಿ ಉಪ್ಪೇರು ಅಂಚನೈತೆ ಎನ್ನ ಪರ್ಸನಲ್ ಆತ ಏನ್ ಪಂಡ ಡ್ರೆಸ್ ಶಾಪ್ ಪೋನಾಗ ಪುತ್ತೂಡು ಪೋಂದಿತ್ತೆ ಪೋನಾಗ ಸೆಲೆಕ್ಷನ್ ಮಾಲ್ಪೇರ ಅಂದ್ ಒಂಜಿ ಏನ ಫ್ರೆಂಡ್ ಇತ್ತೇರು ಆ ರೀತಿ ಆರ್ನ ಸ್ವಂತ ಒಂಜಿ ಅಂಗಡಿ ನಮ್ಮ ಸುಳ್ಳ್ಯಡು ಪಾರ್ದೇರು ಗೈಸ್. ಸೊ ಅಂಚ ಬರ್ರ ಬಂತೇರು ಇಂಚ ಅಂಗಡಿ ಪಾರ್ದೆ ಇರೋರು ಬರಡು ಒಂಜಿ ಎಲ್ಲಿಯ ಬ್ಲಾಗ್ ಮಾಲ್ಪೋಡು ಬಂದು ನ್ಯೂ ಡಾಟ್ ಡ್ರೆಸ್ ಮಾರ್ಟ್ ಬಂತು ಸುಳ್ಳ್ಯಾಡು ಅಂಚ ಐತೊಂಜಿ ಇನಿ ಓಪನಿಂಗ್ ಪ್ರೋಗ್ರಾಮ್ ಉಂಡು. ಸೊ ಐಕೋಸ್ಕರ ಯಾನಿತ್ತೆ ಮುಲ್ಪರ್ದು ಕುಂಬ್ರರ್ದು ಸುಳ್ಳ್ಯಾಗ ಪೋಂದುಲ್ಲೆ ನಮ್ಮ ಪುತ್ತೂರು ಸುಳ್ಳ್ಯದಾಗ್ಲು ಬಂದ ಬಾರಿ ಇಷ್ಟ ಆಗಿ ಪಂಡ ಆರೆಗ್ ಮಸ್ತ್ ಹೊಂದಾಣಿಕೆ ಆದ ಮುಲ್ಪ ಜನಕ್ಕೂ ಪೂರ ಎಡ್ಡೆ ಬಂದು. ಸೊ ಐಕೋಸ್ಕರ ಮೂಲ್ ಪುತ್ತೂರು ಜನ ಸುಳ್ಳ್ಯಾಡೆ ಪಾಡು ಅಂಚ ಸುಳ್ಳ್ಯಾಡ ಆರೆಗ್ ಒಂಜಿ ಅವಕಾಶ ತಿಕ್ಕಂಡು. ಸೊ ಸುಳ್ಳ್ಯಾಡಿತ್ತೆ ಯಾರು ಡ್ರೆಸ್ ಶಾಪ್ ಪಾರ್ದೇರು ಆರೆಗ್ ಎಡ್ಡೆ ಅವಡೊಂದು ಈ ಮುಖಾಂತರ ಏನು ಪನ್ನೋದಿಲ್ಲ ಪಂಡ ಎರಡ ಪರ್ಸನಲ್ ಬತ್ ಪಂಡೆ ಇಂಚೆಂಚ ಒಂಜಿ ಬರಡು ಇಂಚೆಂಚ ಅಂದ ಬಾರಿ ಖುಷಿ ನಿಂಗೆ ಕಾರಣ ಒಂಜಿ ಆ ಸ್ವಭಾವ ಅಂಚ ಪುತ್ತೂರು ಸುಳ್ಳ್ಯದಾಗ್ಲಿ ಏರ್ಲ ಕೈ ಬಿಡೋಡ್ಸಿ ಮಣ್ಣಲ್ಲ ಯಾರೇನು. ಓಕೆ ಸರಿ ಮುಲ್ಪರ್ದಿತ್ತೆ ನಮ್ಮ ಪೋಯಿ 9:30 ಇರ್ದು 10:08 ಆಡ್ದೆ. ಸೊ ಇಂತ 9:30 ಮೂಲುಲ್ಲೆ ಎತ್ತು ಎಂತೆ 10 ಗಂಟೆಗಲ್ಲ ಎತ್ತು. ತೆಂಕ್ಲು ಎತ್ತಿ ಇಡೆ ನಮ್ಮ ನ್ಯೂ ಡಾಟ್ ಡ್ರೆಸ್ ಮಾರ್ಟ್ ಸುಳ್ಳ್ಯಾಗ ಎತ್ತದ. ಸೊ ಇತ್ತೆ ಮುಲ್ಪ ಓಪನಿಂಗ್ ಪೂರ ಆತ ನಾನು ತೋಜಿ ಚೂರು ಬಣ್ಣಗ ಲೇಟ್ ಆಂಡು. ಸೊ ತುಪ್ಪೋಯ್ತು ತೂಕ ಸುಳ್ಳಿ ಹಂಚಿದ್ರು ಬರ್ಕೊಂಡು ನಮ್ಮ ಮಡಿಕೇರಿ ಹಂಚಿದ್ರು ಒಂದು ಪುತ್ತೂರು ಹಂಚಿದ್ರು ರೋಡು. ಸೊ ಮುಲ್ಪ ನಿಂದೇ ಜಾಗೆ ಮುಳಿಯ ಥ್ಯಾಂಕ್ ಯು ನಾನು ಮೆಸೇಜ್ ಮಾಡ್ತೇನೆ ನಿಮ್ಗೆ ಬೇರೆ ಕಡೆ ಈ ಥರ ಸಮಸ್ಯೆ ತೊಂದರೆ ನೀವು ಬತ್ತುಲ್ಲೈತೆ ವೈಡೆ ಬತ್ತು ಓಪನ್ ಪೂರ ಏಕಟೆ ಆಂಡಿಗೆ ಉದ್ಘಾಟನೆ ಪೂರ ನಮ್ಮ ವಿಜಯ್ ವಿಕೆತ್ಲ ಬತ್ತುಲ್ಲಿದೆ. ಸೊ ಇನಾಗ್ರೇಷನ್ ಟೈಮ್ ಪೂರ ಅರಿತೇರು ಏನ್ ಬಣ್ಣ ಒಂಚೂ ಲೇಟ್ ಆಗ ಸಂಕ್ ಬೇತೆ ಬೇಲಿತ್ತು. ಸೊ ಅಂಚೆ ಇರ್ದಾತು ಬರ್ರ ಆಯ್ಚಿ ಇತ್ತೆ ಓಪನಿಂಗ್ ಆತಂದು ನೆಕ್ಸ್ಟ್ ಆಡ ಪಾತಿರ್ಪಕ ಮುಂಚೆ ಪೂರ ಡ್ರೆಸ್ ಆಫರಿಂಗ್ ಉಂಡ ಅದಾದ ಅವು ಪೂರ ಜಸ್ಟ್ ಪಾತಿರ್ಪಕ ಡ್ರೆಸ್ ಪೂರ ಹೊಸ ಹೊಸ ಮೆಟೀರಿಯಲ್ ಪೂರ ಡಿಫರೆಂಟ್ ಆದುಂಡು. ಸೊ ಕಾರ್ಡ ಹೂ ಪೂರ ಎಂಚ ಪೂರ ಆದ ಒಂದು ಕೇನ್ಕ ನಮ್ಮೊಟ್ಟಿಗೆ ಶರತ್ ಬೇರೆ ನೀವು ಡ್ರೆಸ್ ಮಾಡಿ ಸುಳ್ಯ ಸ್ಟೈಲ್. ಸೊ ನೆತ್ತ ಓನರ್ ನಮ್ಮ ಶರತ್. ಸೊ ಆರಡೈತೆ ನಮ್ಮ ಮುಪ್ಪದ ಕಲೆಕ್ಷನ್ ಹೆಂಚುಂಡು ಅದು ಮುಲ್ಪ ಎತ್ತು ಪೂರ ವೆರೈಟಿ ಬೈದು ರೇಟ್ ಹೆಂಚ ಆಯ್ತ ಬಗ್ಗೆ ಪೂರ ಕೇನ್ಗ ಅಂದಿತ್ತೆ ಈ ವಿಡಿಯೋನು ಮುಲ್ಪರ್ತಿದ್ದೆ ಕನ್ನಡ ಎಷ್ಟು ಪಾತೇವೆ ತುಳು ಆರಿಗೆ ತುಳು ಅರ್ಥ ಹಾಕೊಂಡು ನಾನು ತುಳು ಕಲ್ತೊಂದು ಹೋಡಾತೇನೆ. ಸೊ ನೆಕ್ಸ್ಟ್ ಫೀಚರ್ಡ್ ಕಲ್ಪೇರು ನಾನು ವರ್ಷ ಪೋಯಟ್ಟಿಗೆ ತುಳು ಪೂರ ಪಾತಿರೋರು ಅಂಜನೆ ಕನ್ನಡ ಪಾತಿರೋರು ಯಾನಿತ್ತೆ ಮುಲ್ಪರ್ದು ಕನ್ನಡ ಜಸ್ಟ್ ಕೇನು ಎಂಚ ಪೂರ ಮುಲ್ಪದ ರೇಟ್ ಹೆಂಚುಂಡು ಅಂಚ ಇನಿ ಓಪನ್ ಆಯ್ನ ಉದ್ಘಾಟನೆ ಆದ ಆಂಡು ಏನೊಂದು ಚೂರು ಬಣ್ಣಗಡಿಲ್ಲ. ಹೇಗಿದ್ದೀರಾ? ಓ ಫೈನ್ ಅಲ್ಲ ಸರತ್. ಮತ್ತೆ ಹೇಗೆಲ್ಲ ಡ್ರೆಸ್ ಎಲ್ಲ ಇದೆ ನಿಮ್ಮ ಕಲೆಕ್ಷನ್ಸ್ ಎಲ್ಲ ರೇಟ್ ಪ್ರೈಸ್ ಲಿಸ್ಟ್ ಎಲ್ಲ? ಪ್ಯಾಂಟಿಂದ ಸ್ಟಾರ್ಟ್ ಮಾಡಲ್ಲ? ಪ್ಯಾಂಟಿಂದ ಆಗ್ಬೋದು. ಎಸ್ ಪ್ಯಾಂಟ್ ಡೆನಿಮ್ ಅಲ್ಲ ನಿಮ್ಗೆ ಇದು ಹೇಗಪ್ಪ ಅಂದ್ರೆ ಒರಿಜಿನಲ್ ಡೆನಿಮ್ ಜೀನ್ಸ್ ಹೆವಿ ಫ್ಯಾಬ್ರಿಕ್ ವಿತ್ ಆಂಕಲ್ ಫಿಟ್ಟಿಂಗ್ ಇದೆ. ಪರ್ಫೆಕ್ಟ್ ಆಂಕಲ್ ಫಿಟ್ ಬರುತ್ತೆ.
ನಿಮ್ಗೆ ಅಲ್ಟ್ರಾಷನ್ ಮಾಡಿಸ್ಬೇಕು ಅನ್ನೋ ರೀಸನ್ ಇಲ್ಲ. ಸ್ವಲ್ಪ ಏನಾದ್ರು ನಿಮ್ಗೆ ಲೆಂತ್ ಜಾಸ್ತಿ ಅಂದ್ರೆ ಹೈಟ್ ಕಡಿಮೆ ಇರೋರಿಗೆ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ, ಬಟ್ ಫಿಟ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಕ್ಲೀನ್ ಫಿಟ್ಟಿಂಗ್ ಬರುತ್ತೆ. ಕರೆಕ್ಟ್ ಇರುತ್ತೆ ಒಂದು 100%. ಏನೋ ಇದರಲ್ಲಿ extra fitting ಫೀಲ್ ಮಾಡಿ ಒಂದ್ಸರಿ, ಬಟ್ಟೆ ಫೀಲ್ ಮಾಡಿ ಹೇಗಿದೆ. ವಾಶ್ ಏನು ಕಲರ್ ಏನು ಆ ಥರ ಗ್ಯಾರಂಟಿ ಗ್ಯಾರಂಟಿ ಹೋಗ್ತೀರಾ? 100% ಗ್ಯಾರಂಟಿ. ಮತ್ತೆ ನೀವು ಆಕ್ಚುಲಿ ನಾರ್ಮಲ್ ಯಾವುದೇ ಜೀನ್ಸ್ ಅಂತ ವಿತ್ ಡೆನಿಮ್ ವಿಂಟೇಜ್ ಡೆನಿಮ್ ವಿಂಟೇಜ್ ಅಂದ್ರೆ ನಿಮಗೆ ಪ್ರೈಸ್ ಅಲ್ಲಿ ಅಂದ್ರೆ ಇದು ಬ್ರ್ಯಾಂಡ್ ಇದರಲ್ಲಿ ಯಾವುದೋ ಒಂದು ಸ್ಟಿಚ್ ಅದರದ್ದು ಯಾವ್ದು ಬಟನ್ಸ್ ಜೀನ್ಸ್ ಅಲ್ಲಿ ಬಟನ್ಸ್ ಎಲ್ಲ ಹೋಗ್ತಾವಲ್ಲ. ನಿಮಗೆ ಈ ಡೆನಿಮ್ ಜೀನ್ಸ್ ಅಲ್ಲಿ ಉಂಟು. ಆಮೇಲೆ ಯಾವುದೋ ಐಟಮ್ ತಗೊಳ್ಳಿ, ಪ್ರತಿಯೊಂದು ಐಟಮ್ಗೂ ನಮ್ಮ ಕಡೆಯಿಂದ ಫ್ರೀ ಸರ್ವಿಸ್ ಇರುತ್ತೆ. ಸಪೋಸ್ ಫ್ರೀ ಸರ್ವಿಸ್ ಮಾಡಕ್ ಆಗದೆ ಇದ್ರೆ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ. ಓಕೆ ಆ ಥರ ಮಾಡ್ಬೋದು. ಇದು ಬಟನ್ ಹೋಯ್ತು, ಸಿಮ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಖುಷಿಯಿಂದ ಹ್ಯಾಪಿನೆಸ್ ಇಂದ ತನ್ನಿ ಅಂದ್ರೆ ನಿಮ್ಮ ಇದರಲ್ಲಿ ಪ್ಯಾಂಟ್ ಅಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಆದ್ರೂ ತಂದು ಆಗ್ಲೇ ಕೊಡ್ಬೋದು. ಮಾಡಿ ಕೊಡುವ ಎಕ್ಸಾಕ್ಟ್ ಮಾಡಿ. ಬಟ್ ಇದು ಸೇಮ್ ಈ ವಿಷಯ ಏನಂತ ಅಂದ್ರೆ ನಿಮ್ಗೆ ಪ್ಯಾಂಟ್ ಮಿಸ್ಟೇಕ್ ಇದ್ರೆ ನಮ್ ಕಡೆಯಿಂದ ಹಾರ್ಟ್ಲಿ ಸರ್ವಿಸ್ ಇರುತ್ತೆ. ಬಟ್ ನಿಮ್ಮ ಯೂಸಿಂಗ್ ಮೇಲೆ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಡಿಪೆಂಡ್. ಅಂದ್ರೆ ಇಷ್ಟು ಯೂಸ್ ಆದ್ಮೇಲೆ ನೆಕ್ಸ್ಟ್ ಆತರ ಏನಿಲ್ಲ. ಏಕೆ ಜೀನ್ಸ್ ಬಟನ್ ಮತ್ತೆ ನಿಮ್ಗೆ ಜಿಪ್ ಪ್ರಾಬ್ಲಮ್ ಯಾವಾಗ ಬಂದ್ರು ಸಹ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅದು ಫ್ರೀ ಸರ್ವಿಸ್ ಎನಿ ಟೈಮ್ ಇರುತ್ತೆ. ನೀವು ತಕೊಂಡೋಗಿ 1 ತಿಂಗಳಿಗೆ 2 ತಿಂಗಳಿಗೆ ಅಂತ ಈಗ ತಕೊಂಡೋಗಿ ಅಲ್ಲ ತಕೊಂಡೋಗಿ 1 ವಾರದಲ್ಲಿ ಅಥವಾ 2 ವಾರದಲ್ಲಿ ತಗೊಂಡು ಹೋಗುದು ಅಥವಾ ಬಟನ್ ಹೋದ್ರೆ 1 ವರ್ಷಲ್ಲೇ ತಗೊಂಡ. ಬಟ್ ಅಂದ್ರೆ ಇದನ್ನೇ ಸರಿ ಅಲ್ಲ ಬೇರೆನೆ ಕೊಡ್ತೀರಾ? ಬೇರೆ ಕೊಡ್ತೀರಾ. ಕಲರ್ ಹೋಯ್ತು ಅಂತಂದ್ರೆ ನಿಮ್ಗೆ ಇದನ್ನ ಕೊಡ್ಲಿಕ್ಕೆ ಬರಲ್ಲ, ಚೇಂಜ್ ಮಾಡಿನೇ ಕೊಡ್ತೀನಿ. ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಯಾವುದೇ ಡೆನಿಮ್ ಜೀನ್ಸ್ ಆಗ್ಲಿ ಆಕ್ಚುಲಿ ಇದು ನಿಮ್ಗೆ 949 ಇಂದ ಪ್ರೈವೇಟ್ ಸ್ಟಾರ್ಟ್ ಮಾಡ್ತಾ ಇದೆ. ನಿಮ್ಗೆ ಆಕ್ಚುಲಿ 899 ಜೀನ್ಸ್ ಇದೆ ನಿಮ್ಗೆ. ಈಗ ಸ್ಟಾರ್ಟಿಂಗ್ ಎಷ್ಟು? ಓನ್ಲಿ 949 ಈ ಪ್ಯಾಂಟಿಗೆ. ಈ ಪ್ಯಾಂಟ್ ಸ್ಟಾರ್ಟಿಂಗ್ ಇಂದ ಜೀನ್ಸ್ ಇಷ್ಟೇನಾ? 899 ಸ್ಟಾರ್ಟ್ ಆಗುತ್ತೆ. 899 ಸ್ಟಾರ್ಟ್ ಆಗುತ್ತೆ. ಬಟ್ 949 ಪ್ರೈವೇಟ್ ಮಾಡ್ತಾ ಇದ್ದೀವಿ ನಮ್ಗೆ. ಇದೆ ಅಷ್ಟೇ ಅಲ್ಲ, ನಿಮ್ಗೆ ಒರಿಜಿನಲ್ ಡೆನಿಮ್ ಜೀನ್ಸ್ ಇದೆ. ಕಾರ್ವಾನ್ ಬ್ರ್ಯಾಂಡ್. ಅಂದ್ರೆ ಇದೆಲ್ಲ ಒರಿಜಿನಲ್ ಇದು ಕಾರ್ಬನ್ ಬ್ರ್ಯಾಂಡ್ ಅಂತ. ಇದೀಗ ಲೇಟೆಸ್ಟ್ ಪ್ರೀಮಿಯಂ ಕಲೆಕ್ಷನ್ ಇದೆ ವಿತ್ ಬ್ರಾಂಡೆಡ್. ಮೆಟೀರಿಯಲ್ ಎಲ್ಲ ತುಂಬಾ ಸ್ಟಾರ್ಟಿಂಗ್ ನಿಮ್ಗೆ ಏನಿಲ್ಲ ಅಂದ್ರೂ 1599 1299 ಸ್ಟಾರ್ಟ್ ಆಗ್ತದೆ. 1299 ಇಂದ ಆಲ್ಮೋಸ್ಟ್ ಆಲ್ ಕಲೆಕ್ಷನ್ ಎಲ್ಲ ಬರ್ತಾ ಹೋಗುತ್ತೆ. ಗೈಸ್ ಅಂದ್ರನ ಇದು ಜೀನ್ಸ್ 900 ಸ್ಟಾರ್ಟಿಂಗ್ ಮೆಟೀರಿಯಲ್ ಬರುತ್ತೆ ಗಡ್ಡೆ ಪ್ರೀಮಿಯಂ ಕ್ವಾಲಿಟಿ ಜೀನ್ಸ್. ಮತ್ತೆ ನಿಮ್ಗೆ ಪ್ರತಿಯೊಂದರಲ್ಲೂ ಟೋಟಲ್ ಮೆಟಲ್ ಬರುತ್ತೆ ನಿಮಗೆ, ವಿತ್ ವಾಷಬಲ್ ಮೆಟಲ್ ಬರುತ್ತೆ. ಒಂದ್ ಸೈಡ್ ನಿಮಗೆ ಫಿನಿಶಿಂಗ್ ನೋಡ್ತೀವಿ ಬ್ಯಾಕ್ ಸೈಡ್ ಇಂದ ನಿಮಗೆ ಆಕ್ಚುಲಿ ಮೇನ್ ಫಿನಿಶಿಂಗ್ ಇಂಪಾರ್ಟೆಂಟ್ ಇದೆ. ಫಿಟ್ಟಿಂಗ್ ಫಿನಿಶಿಂಗ್ ಏನೇ ಇಲ್ಲ ನೋಡಿ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಕರೆಕ್ಟ್ ಇದೆ ಅಲ್ಲ. ಒಂದು ಸ್ಟಿಚ್ ಸಹ ನಿಮ್ಗೆ ಆಚೆ ಬರೋದಿಲ್ಲ. ಈಗ ನಮ್ಮ ಸೈಜ್ ಈಗ ನಮ್ದು ಈಗ 34 ಆದ್ರೂ ಕರೆಕ್ಟ್ ಇರ್ತದೆ. 34 ಅಂದ್ರೆ 34 ಎಕ್ಸಾಕ್ಟ್ ಬರುತ್ತೆ. ಅದು ನಿಮ್ಗೆ ಪರ್ಫೆಕ್ಟ್ ಕಾಂಬಿನೇಷನ್ ಫಿಟ್ಟಿಂಗ್ ಇಂದ ಪರ್ಫೆಕ್ಟ್ 100%. ಶರ್ಟ್ ಅಲ್ಲಿ ಕೊಡೋದಾದ್ರೆ ನೀವು ಯಾವ ತರ ಯಾವ್ದು ಇದು ಯಾವ್ದು ಮೆಟೀರಿಯಲ್ ಅಂತ ಹೇಳ್ಬೋದಾ? ಇದು ನಿಮ್ಗೆ ಸ್ಪನ್ ಫ್ಯಾಬ್ರಿಕ್ ಅಂತ ನಿಮ್ಗೆ. ಓಕೆ. ವಿತೌಟ್ ಐರನ್ ಕ್ಲಾತ್. ಕಂಫರ್ಟಬಲ್ ಫಿಟ್ಟಿಂಗ್ ಇದೆ ನಿಮಗೆ. ಸೈಜ್ ಅಂದ್ರೆ ನಿಮಗೆ ಬ್ರಾಂಡೆಡ್ ಸೈಜ್ ಬರುತ್ತೆ, ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ನಿಮಗೆ. ವಿತೌಟ್ ಐರನ್ ವಿತ್ ಕಲರ್ ಗ್ಯಾರಂಟಿ ಬರುತ್ತೆ. ಸ್ವಲ್ಪ ಲೆನಿನ್ ಫೀಲ್ ಬರುತ್ತೆ ಇದು ನಿಮಗೆ. ಹೈಯೆಸ್ಟ್ ಇವಾಗ ಟ್ರೆಂಡ್ ಇದೆ ಗೊತ್ತಾ ನಿಮಗೆ ಲೆನಿನ್ ಪ್ಯಾಂಟ್ ಒಟ್ಟಿಗೆ ಹಾಕ್ಲಿಕ್ಕೆ. ಈ ತರ ಕಾಂಬಿನೇಷನ್ ಪ್ಯಾಂಟ್ ಬರುತ್ತೆ ಇದಕ್ಕೆ ಲೆನಿನ್ ಅಲ್ಲಿ. ಅದು ಲೆನಿನ್ ಪ್ಯಾಂಟ್ ಇದೆ ನಿಮಗೆ. ಲೆನಿನ್ ಅಲ್ಲಿ ಅಂದ್ರೆ ಇದಕ್ಕೆ ಕಾಂಬಿನೇಷನ್ ಆಗಿಯಾ? ಈ ತರ ಕಲರ್ಸ್ ಎಲ್ಲ ಕಾಂಬಿನೇಷನ್ ನಿಮಗೆ ಡಿಫ್ರೆಂಟ್ ಆಗಿ ಕಾಣುತ್ತೆ. ಆಕ್ಚುಲಿ ಇದು ಲೆನಿನ್ ವಿತ್ ಲೆನಿನ್ ಕಾಂಬಿನೇಷನ್ ಹಾಕಿದ್ರೆ ನಿಮಗೆ ನೋಡ್ಲಿಕ್ಕೆ ಸಹ ನೆಕ್ಸ್ಟ್ ಲೆವೆಲ್ ಲುಕ್ ಬರುತ್ತೆ. ಹೌದೌದು, ಕಂಪೇರ್ ಮಾಡುವಾಗ ಅದರ 2 ಕಲರಿಂಗ್ ಮ್ಯಾಚಿಂಗ್ ಕರೆಕ್ಟ್ ಇದೆ. ಇದಕ್ಕೆ ಲೆನಿನ್ ಕಾಂಬಿನೇಷನ್ ಅಂತ. ಲೆನಿನ್ ಪ್ಯಾಂಟ್ ವೇರ್ ಮಾಡುವಾಗ ವಿತ್ ಕಾಂಬಿನೇಷನ್ ತರ ಅದೇ ತರ ಇರ್ಬೇಕು ನಿಮ್ಗೆ. ನಾನು ಲೆನಿನ್ ಪ್ಯಾಂಟ್ ಹಾಕಿ ಇದು ಸಹ ಮ್ಯಾಚ್ ಆಗುತ್ತೆ. ಬಟ್ ಇದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇದು ಚೆಕ್ಸ್ ಫ್ಯಾಬ್ರಿಕ್ ಇದೆ. ಇವಾಗ ನಿಮ್ಗೆ ಸಡನ್ ಆಗಿ ಹೇಳುವಾಗ ಗೊತ್ತಾಗದೇ ಇರಬಹುದು ನಿಮ್ಗೆ. ಬಟ್ ನಮ್ಗೆ ಅದೇ ಫೀಲ್ಡ್ ಅಲ್ಲಿ ಇರ್ತೀವಲ್ಲ, ಯಾವ್ದು ಫ್ಯಾಬ್ರಿಕ್ ಗೆ ಯಾವ್ದು ಬಟ್ಟೆ ಹಾಕಿದ್ರೆ ನೋಡೋ ಸ್ಟ್ಯಾಂಡರ್ಡ್ ಲುಕ್ ಬೇರೆ ಬರುತ್ತೆ. ಖಂಡಿತ. ಇದು ನಿಮ್ಗೆ ಶರ್ಟ್ ಅಲ್ಲಿ ಥಿಂಕ್ ಮಾಡೋದ್ರೆ ವಿತ್ ಡಬಲ್ ಶೋಲ್ಡರ್ ಕೊಡ್ತಾ ಇದ್ದೀನಿ ವಿತ್ ಓನ್ಲಿ 599. ಓಕೆ 599 ವಿತ್ 10% ಡಿಸ್ಕೌಂಟ್ ಸಹ ಇದರಲ್ಲಿ. ಈಗ ಅಂದ್ರೆ ಸೆಟ್ ತಗೊಳ್ಳೋದಾಗ ಸಿಂಗಲ್ ಶರ್ಟ್ ತಗೊಳ್ಳೋದು. ಓಕೆ ಸೆಟ್ ತಗೊಳ್ಳೋವಾಗ ಇದಕ್ಕೂ ಸಹ ನಿಮ್ಗೆ ಆಫರ್ ಇದೆಯಾ? ತುಂಬಾ ಡಿಫ್ರೆನ್ಸ್ ಏನಿಲ್ಲ ನಿಮ್ಗೆ. ಇದು ಆಕ್ಚುಲಿ ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಶಾಪಲ್ಲಿ ನಿಮಗೆ ಲೆನಿನ್ ಅಲ್ಲಿ ವಿತ್ ಬ್ಯಾಗಿ ಕೇಳುವಾಗ 1090 999 ಪ್ರೊವೈಡ್ ಮಾಡ್ತಾರೆ. ನಾನು ಓನ್ಲಿ 849 ಗೆ. ಈಗ ಪ್ಯಾಂಟಿಗೆ 849. ಓಕೆ ಅಂದ್ರೆ ಶರ್ಟಿಗೆ ಬಂದ್ಬಿಟ್ಟು 599. ಓಕೆ ಸರಿ. ಈಗ ಇದೊಂದು ಈಗ ಟ್ರೆಂಡಿಂಗ್ ಆಗಿ ಹೈಯೆಸ್ಟ್ ಟ್ರೆಂಡ್ ಅಂದ್ರೆ ಹೈಯೆಸ್ಟ್. ಇವಾಗ ಪ್ರತಿಯೊಂದು ಪರ್ಸನ್ ಯಾರಿಗೂ ಸಹ ಐರನ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಓಕೆ ಫಂಕ್ಷನ್ ಅಂತ ಬಂದ ತಗೊಂಡು ಹಾಕೊಂಡು ಹೋದಿ ಅಂತ ಆ ತರ ಫೀಲ್ ಅಲ್ಲಿ ಯೂಸ್ ಮಾಡೋದು. ಓಕೆ ಎಲ್ಲ ಆಫಿಷಿಯಲ್ ಆಗಿ ಇರ್ತಲ್ಲ, ಬಟ್ಟೆ ಫೀಲ್ ಮಾಡ್ಬಿಡಿ ಹೇಗಿದೆ ನೋಡಿ. ಹೌದು ಚೆನ್ನಾಗಿದೆ. ಅಲ್ಲಿ ನೋಡೋಕೆ ಅಂತ ತರ ಬೇರೆ ಫೀಲ್ ಅಂತ ತರ ಕೂಡಿದೆ.
ಮತ್ತೆ ಇದು ಸಿಂಪಲ್ ಲೋಗೋ ಬರುತ್ತೆ ನಿಮ್ಗೆ ಡಿಫ್ರೆಂಟ್. ಓಕೆ ಓಕೆ ಓಕೆ. ಸ್ಟ್ಯಾಂಡರ್ಡ್ ಒಂದು ಕಾಣ್ತಾ ಇಲ್ಲ ಎಲ್ಲ ಒಂಥರ ಫುಲ್ ಪ್ಲೈನ್ ಆದ್ರೆ ನಿಮ್ಗೆ ಅಷ್ಟು ಫಾರ್ಮಲ್ಗೆಲ್ಲ ಓಕೆ. ಸ್ವಲ್ಪ ಲೋ ಬ್ರ್ಯಾಂಡ್ ನೇಮ್ ಬಂದ್ರೆ ಉಂಟಲ್ಲ ಅದೊಂದು ಲೆವೆಲ್, ಒಂದು ಲುಕ್ ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡು ಹೋಗ್ತದೆ ನಿಮ್ಗೆ. ಲೆನಿನ್ ಅಲ್ಲಿ ವಿತ್ ಬಫ್ ಪ್ರಿಂಟ್ ಅಲ್ಲಿ ಡಬಲ್ ಪಾಕೆಟ್ ಕೊಡ್ತೀನಿ ಬ್ಯಾಕ್ ಸೈಡ್. ಬ್ಯಾಕ್ ಪ್ರಿಂಟ್ ಇದು ಲೆನಿನ್ ಮೆಟೀರಿಯಲ್, ಕಾಟನ್ ಲೆನಿನ್. ಪ್ಯೂರ್ ಕಾಟನ್ ಲೆನಿನ್ ಅಂದ್ರೆ ಇದು ಐರನ್ ಬೇಕು ಮಾತ್ರ, ಬಟ್ ಹಾಕ್ಲಿಕ್ಕೆ ಮೆಟೀರಿಯಲ್ ಫೀಲ್ ಒಳ್ಳೇದು. ಬಟ್ ಇದರಲ್ಲಿ ಇದೇನು ಒಂಥರ ಲೆನಿನ್ ಫೀಲ್ ಹೇಗೆ, ಒರಿಜಿನಲ್ ಲೆನಿನ್ ಬಂದ್ರೇನೆ ಹೇಗೆ ನಿಮಗೆ. ಇವಾಗ ಸಿಂಪಲ್ ಆಗಿ ಅಂದ್ರೆ ನಿಮಗೆ ಕಾಟನ್ ಲೆನಿನ್ ಬೇರೆ, ಲೆನಿನ್ ಬೇರೆ. ನಿಮಗೆ ಲೆನಿನಲ್ಲೇ ನಿಮಗೆ ಒಂದು 5 ಇಂದ 10 ವೆರೈಟೀಸ್ ಬರುತ್ತೆ ಇದು ನಿಮಗೆ. ಇದರಲ್ಲಿ ನಿಮಗೆ ವಿತ್ ಬ್ಯಾಕ್ ಪ್ರಿಂಟ್ ಬರುತ್ತೆ, ಬಫ್ ಪ್ರಿಂಟ್ ಬರುತ್ತೆ. ಇದಕ್ಕೆ ಪ್ಯಾಂಟ್ ಎಲ್ಲ ಯಾವ ಸೂಟ್ ಆಗ್ಬೋದು? ಇದಕ್ಕೆ ಆಲ್ಮೋಸ್ಟ್ ಜಾಗರ್ಸ್ ಎಲ್ಲ ವೇರ್ ಮಾಡಬೇಕು. ಸ್ಲಿಮ್ ಬಂದ್ಬಿಟ್ಟು ಜಾಗರ್ಸ್ ಎಲ್ಲ ಬರುತ್ತಲ್ಲ ನಿಮಗೆ, ಅದನ್ನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಲುಕ್ ಕೊಂಡು ಹೋಗೋದಾದ್ರೆ ನಿಮಗೆ ಈ ತರ ಟ್ರೈ ಮಾಡಬೇಕು. ಈ ಪ್ಯಾಂಟ್ RFT ಫ್ಯಾಬ್ರಿಕ್ ಅಲ್ಲಿ ಬ್ಯಾಗಿ ಅಂತ ಹೇಳಿ ನಿಮಗೆ ಇದೆಲ್ಲ ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ನಿಮಗೆ ಬ್ಯಾಂಗ್ಳೂರು, ಅಹಮದಾಬಾದ್ ಆ ಸೈಡ್ಗೆ ಹೆಚ್ಚಾಗಿ ಸೂಪರ್ ಅಂದ್ರೆ. ಯಾಕಂದ್ರೆ ಈ ಫ್ಯಾಬ್ರಿಕ್ ನಿಮಗೆ ಈ ಆನ್ ಇದರಲ್ಲಿ ಅಂದ್ರೆ ನೀವು ಈ ಡಬಲ್ ಪಾಕೆಟ್ ಈ ಲೆನಿನ್ ಮೆಟೀರಿಯಲ್ ಈ ಪ್ಯಾಂಟ್ ಸೂಟ್ ಆಗ್ಬೋದು ಅಂತ ಹೇಳ್ತೀರಾ? ಡಬಲ್ ಪಾಕೆಟ್ ಇದಕ್ಕೆ ಅಂತ ಯಾವ್ದು ಆಗ್ಬೋದು? ಆಲ್ಮೋಸ್ಟ್ ಆಲ್ ಈ ತರ ಕಾಂಬಿನೇಷನ್ ಸಿಗೋದು ಚೆನ್ನಾಗಿ ಬರುತ್ತೆ. ಇದರ ಪ್ರೈಸ್ ಅಂದ್ರೆ ಪ್ರೈಸ್ ಹೇಗೆ ಬರುತ್ತೆ? ಇದು ನಿಮಗೆ ಲೆನಿನ್ ಫ್ಯಾಬ್ರಿಕ್ ಅಲ್ಲಿ ನಿಮಗೆ 745 ಬರ್ತದೆ. 745 ಡಬಲ್ ಪಾಕೆಟ್ ವಿತ್ ಡಬಲ್ ಶೋಲ್ಡರ್ ಆಕ್ಚುಲಿ. ಮತ್ತೆ ಇದು ಆಕ್ಚುಲಿ ನಾರ್ಮಲ್ ಪ್ರಿಂಟ್ ಅಲ್ಲ, ಇದು ಬಫ್ ಪ್ರಿಂಟ್ ಇದೆ. ನಿಮಗೆ ಪ್ರಿಂಟ್ ಹೋದ್ರು ಏನೇ ಆದ್ರೂ ನಿಮಗೆ ಚೇಂಜ್ ಮಾಡಿ. ಈ ವಿಡಿಯೋ ನೋಡುವವರಿಗೆ ಏನಾದ್ರು ಡಿಸ್ಕೌಂಟ್ ಇದೆಯಾ? ಖುಷಿ ವಿಡಿಯೋ ಸೂಪರ್ನಲ್ಲಿ ಮಾತ್ರ ಡಿಸ್ಕೌಂಟಿಗೆ. ಓಕೆ ರೈಟ್. ಇದರಲ್ಲಿ ಬೇರೆ ಅಂದ್ರೆ ಪ್ಯಾಂಟ್ ಅಂದ್ರೆ ಪ್ಯಾಂಟ್ ಇದೆಲ್ಲ ಒಂದೇ ಸೆಟ್? ಇದೆಲ್ಲ ಒಂದು ಕಲೆಕ್ಷನ್, ಕಲರ್ಸ್ ಬೇರೆ, ಪ್ಯಾಟರ್ನ್ಸ್ ಅದರಲ್ಲಿ ನಿಮ್ಗೆ ಆಲ್ಮೋಸ್ಟ್. ಓಕೆ, ವೈಟ್ ಇದೆ ಅಂದ್ರೆ ಲೈಕ್ ಕ್ರೀಮ್ ಇದೆ, ಗ್ರೀನ್ ಇದೆ, ಸ್ವಲ್ಪ ಬ್ರೌನ್ ಶೇಡ್ ಅಲ್ಲಿ ಇದೆ, ಗ್ರೇ ಇದೆ, ಡಾರ್ಕ್ ಗ್ರೇ. ಮತ್ತೆ ಶರ್ಟ್ಸ್ ಅಲ್ಲಿ ನೋಡೋದಾದ್ರೆ ನಿಮಗೆ ಸಿಕ್ಕಾಪಟ್ಟೆ ವೆರೈಟೀಸ್ ಬರುತ್ತೆ. ಇದು ನಿಮಗೆ ಇದು ನೋಡಿ ಜೂಟ್ ಫ್ಯಾಬ್ರಿಕ್ ಇದೆ. ಓಕೆ, ಜೂಟ್ ಇದು ನಿಮಗೆ ಹೈಯೆಸ್ಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಬರುತ್ತೆ ಜೂಟ್ ಫ್ಯಾಬ್ರಿಕ್ ಅಂತ. ಹೈಯೆಸ್ಟ್ ಟರ್ನ್ ಅಂದ್ರೆ ಹೈಯೆಸ್ಟ್ ಇದು ಹಾಕುವಾಗ ಅಂದ್ರೆ ಇದರ ಫೀಲ್ ಬೇರೆ, ಒಂದು ಕೂಲ್ ಆಗಿ ಒಳ್ಳೆ. ಇದು ಆಲ್ಮೋಸ್ಟ್ ಅಲ್ಲಿ ನ್ಯೂಸ್ ಒಂದ್ಸರಿ ಬೈ ಮಾಡಿರ್ತೀರಾ, ನಾನು ನೋಡಿದ್ದೀನಿ. ಒಂದು 699 799 ಇರುತ್ತೆ ಪ್ರೈಸ್ ಅಲ್ಲಿ. ಓನ್ಲಿ 599 ಗೆ ಪ್ರೊವೈಡ್ ಮಾಡಿ. ಓ, ಇದು ಅಷ್ಟು 799 599 ಓನ್ಲಿ 599 ಪ್ರೊವೈಡ್ ಮಾಡ್ತೀವಿ. ಗಾಡ್ ತೂಲೆ ಗೈಸ್, ಓನ್ಲಿ 599 ಭಲೆ ಸುಳ್ಳ್ಯಾಗ ನಾನೇನು ಪುತ್ತೂರು ಬಿಡ್ತು ಸುಳ್ಳ್ಯಾಗ ಇರ್ತೆ. ಓಕೆ, ನೆಕ್ಸ್ಟ್ ಜೆರಿ ಫ್ಯಾಬ್ರಿಕ್ ಅಂತ ಹೇಳಿದ್ದೀನಿ. ಶೈನಿಂಗ್ ಟೈಪ್ ಬರ್ತಲ್ಲ. ಶೈನಿಂಗ್ ಅಂದ್ರೆ ಈ ಲೈನ್ ಮಾತ್ರ ಜೆರಿ ಲೈನ್ಸ್ ಬರುತ್ತೆ, ಸ್ಟೀಲ್ ಲೈನ್ ತರ. ಇದು ಫ್ಯಾಬ್ರಿಕ್ ಕಾಟನ್ 100% ಕಾಟನ್ ಅಲ್ಲಿ ಸ್ಟೀಮ್ ಲೈನ್ ಜೆರಿ ಫ್ಯಾಬ್ರಿಕ್ ಬರುತ್ತೆ. ಇದು ಆಕ್ಚುಲಿ ಪಾರ್ಟಿ ವೇರ್ಗೆ, ಲೈಟ್ ಫಾರ್ಮಲ್ಲಿಗೆ ಹಾಕಿದ್ರೆ ಉಂಟಲ್ಲ, ಕಾಂಬಿನೇಷನ್ ಮಾತ್ರ ನಿಮ್ಗೆ ಎಲ್ಲರೂ ನಿಮ್ಮನ್ನೇ ನೋಡ್ಬೇಕು. ನಿಮ್ದು ಈಗ ಇದು ನೀವು ಡಾಟ್ ಮಾರ್ಟ್ ಡ್ರೆಸ್ ಓನ್ಲಿ 699 ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓನ್ಲಿ 699 ವಿತ್ 10% ಲೆಸ್ ಆಗುತ್ತೆ ಇದರಲ್ಲಿ. ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಈ ತರ ಶರ್ಟ್ಸ್ ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಏನಿಲ್ಲ ಅಂದ್ರೂ 799 ಸಾರಿ 899 399 ಇಲ್ಲದೆ ಮಾರ್ಕೆಟ್ ಅಲ್ಲಿ ಪ್ರೊವೈಡ್ ಮಾಡೋದೇ ಇಲ್ಲ. ಇದರಲ್ಲಿ ಕಲರ್ಸ್ ನೋಡೋದಾದ್ರೆ ನಿಮಗೆ ಒಂದು 5 ಕಲರ್ಸ್ ಅವೈಲೇಬಲ್ ಇರುತ್ತೆ. ಎನಿ ಟೈಪ್ ಸ್ಟಾಕ್ಸ್ ಇದೆ ನಿಮಗೆ. ಪಿಂಕ್ ಅದೆಲ್ಲ ಇದೆಯಲ್ಲ. ಇದು ಕ್ಲಾತ್, ಇದು ಪ್ಯಾಟರ್ನ್ ಬೇರೆ ಇದೆ ನಿಮಗೆ. ಇದು ನೋಡಿ ಪ್ಯೂರ್ ಕಾಟನ್ ಅಲ್ಲಿ ವಿತ್ ಎಂಬ್ರಾಯ್ಡರಿ ವರ್ಕ್ ಬರುತ್ತೆ ಇದರಲ್ಲಿ. ಇದು ಪ್ಯೂರ್ ಕಾಟನ್ ಅಲ್ಲ? ಪ್ಯೂರ್ ಕಾಟನ್, ಪ್ಯೂರ್ ಕಾಟನ್ ಅಲ್ಲಿ ಎಂಬ್ರಾಯ್ಡರಿ ವರ್ಕ್ ಬರುತ್ತೆ. ಪ್ಯೂರ್ ಕಾಟನ್ ಅಂದ್ರೆ ಲೆನಿನ್ ಮಿಕ್ಸ್ ಕಾಟನ್. ಇದಕ್ಕೆ ಪ್ರೈಸ್ ವೇರಿಯೇಷನ್ ಇರ್ತದೆ ತುಂಬಾ. ಪ್ರೈಸ್ ತುಂಬಾ ಇಲ್ಲ, ಓನ್ಲಿ 699. ಓಕೆ ಓಕೆ, 100 rupees ಡಿಫರೆನ್ಸ್ ಆ ಕಡೆ ಬರ್ತಾ ಇದೆ. 749 599 ಗೆ ಬರುತ್ತೆ. ಅಷ್ಟೊಂದು 100 rupees ಡಿಫರೆನ್ಸ್ ಬರುತ್ತೆ ಅಷ್ಟೇ. ಮತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಈಗ ನಮ್ಗೆ ಇಲ್ಲಿಗೆ ಬಂದ್ರೆ ಒಂದು ಪ್ಯಾಂಟು ಶರ್ಟ್ 1500 ಒಳಗೆ ಬೈ ಮಾಡ್ಬೋದು. ನಿಮಗೆ ಅದಕ್ಕಿಂತ ಕಡಿಮೆ ಬೇಕಂದ್ರೆ ಫಾರ್ಮಲ್ ಶರ್ಟ್, ಫಾರ್ಮಲ್ ಪ್ಯಾಂಟ್ ಅನ್ನ ಓನ್ಲಿ 649 ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಫಾರ್ಮಲ್ ಪ್ಯಾಂಟ್, ಫಾರ್ಮಲ್ ಶರ್ಟ್ 649 ಓನ್ಲಿ 649. ಪ್ಯಾಂಟ್ ಶರ್ಟ್ ನಿಮಗೆ ಬ್ಯಾಗಿ ಜಾಗರ್ಸ್ ಇದೆ ನಿಮಗೆ. ಇದು ಹೇಗೆ ಸ್ಯಾಟಿನ್ ಮಿಕ್ಸ್ ಫ್ಯಾಬ್ರಿಕ್ ಇದು ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಅಲ್ಲಿ ವಿತ್ ಕೆಳಗಡೆ ರಿಬ್ ಬರುತ್ತೆ, ಅಡ್ಜಸ್ಟಬಲ್ ಬರುತ್ತೆ. ಟೈಸ್ಟ್ ರಿಬ್ ನಿಮ್ಗೆ ಹೇಗೆ ಯಾವ ತರ ಕಂಫರ್ಟಬಲ್ ಬೇಕೋ ಆ ತರ ಕಂಫರ್ಟಬಲ್ ಬರುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡ್ಬೋದು. ನಿಮಗೆ ಹೈಯೆಸ್ಟ್ ಈ ತರ ಓವರ್ ಸೈಜ್ ಟಿ ಶರ್ಟ್ಸ್ಗೆಲ್ಲ ನಿಮಗೆ ಹೈಯೆಸ್ಟ್ ಈ ತರ ಕಲೆಕ್ಷನ್ ಲೈಕ್ ಮಾಡ್ತಾರೆ. ಓಕೆ ಓಕೆ, ಹೌದು. ಡಿಫ್ರೆಂಟ್ ಅಂದ್ರೆ
ಓವರ್ ಸೈಜ್ಗೆ ಕಾರ್ಗೋ ಪ್ಯಾಂಟ್ ವೇರ್ ಮಾಡ್ತಾರೆ. ಇದು ಕಾರ್ಗೋದಲ್ಲೇ ನಿಮ್ಗೆ ವಿತ್ ಬ್ಯಾಗಿ ಕಾರ್ಗೋ. ಬ್ಯಾಗಿ ಅಂತಂದ್ರೆ ನಿಮ್ಗೆ ಕಲರ್ ಕಾಂಬಿನೇಷನ್ ಡಿಫ್ರೆನ್ಸ್ ಇದೆ. ಹೌದು, ಇದೊಂಥರ ಬ್ಯಾಗಿ ಟೈಪ್ ಇದೆ, ಕಾರ್ಗೋನು ಮಿಕ್ಸ್ ಆಗಿದೆ. ಇದಂದ್ರೆ ಇಲ್ಲಿ ಫ್ಯಾಬ್ರಿಕ್ ಫೀಲ್ ಹೇಗಿದೆ ನೋಡಿ, ಎಷ್ಟೇ ಸಮಯ use ಮಾಡಿ. ಮತ್ತೆ ಕ್ವಿಕ್ ಡ್ರೈ ಆಗುತ್ತೆ. ಮೆಟೀರಿಯಲ್ ನಮ್ಮ ಒಪ್ಪೋಡೆ ಕ್ವಾಲಿಟಿ ಮೆಟೀರಿಯಲ್ ಕ್ವಿಕ್ ಡ್ರೈ ಆಗುತ್ತೆ ಇದನ್ನ. ಕ್ವಿಕ್ ಡ್ರೈ ಆಗ್ಬೋದು. ಈ ಮಳೆಗಾಲ ಎಲ್ಲ ಬೆಟರ್ ಅಂದ್ರೆ ಬೆಟರ್. ತುಂಬಾ ಕಲೆಕ್ಷನ್ ಬಂದಿದ್ದು, ತುಂಬಾ ಅಪ್ಡೇಟ್ ಹಾಕಿದ್ದೀರಾ, ಖುಷಿ. ಒಂದು ಅಪ್ಡೇಟ್ ಬರ್ತಾ ಇರುತ್ತೆ, ಫುಲ್ ಅಪ್ಡೇಟ್ ವಿತ್ ಡಬಲ್ ಶೋಲ್ಡರ್ ಸ್ಟ್ರೆಚಬಲ್ ಫ್ಯಾಬ್ರಿಕ್. ನೀವು ಇದನ್ನ ನೋಡುವಾಗ ನೀವು ಪ್ರೈಸ್ ಒಂದು ನೀವು ಹೇಳಿ, ಒಂದು ಪ್ರೈಸ್ ನೋಡುವಾಗ ಎಷ್ಟು ಇದೆ? ಅದೊಂದು 800 549 ವಿತ್ ಡಬಲ್ ಶೋಲ್ಡರ್. ಓಕೆ 549 ಡಬಲ್ ಶೋಲ್ಡರ್. ರೇಟ್ ದೂನಾಗ ನಮಗೆ ಒಂಜಿ ನಾರ್ಮಲ್ ಶಾಪ್ ಏನೊಂದು ಎನ್ಮನೋದು ಕೈತಲ್ಲಿ ಕಲೆಕ್ಷನ್ ನೋಡಿ. ಅದು ತೂತ ನೆಕ್ ತುಂಬ ಈ ಮೆಟೀರಿಯಲ್ ತೂತ 800 ರೂಪಾಯಿ ಕೈತಲ್ಲಿ ಇಟ್ಕೊಂಡು ನಾನು ಆಫರ್ ಓನ್ಲಿ 549 ವಿತ್ 10% ಲೆಸ್ ಆಗುತ್ತೆ. ಮತ್ತೆ 10% ಲೆಸ್ ಆಗುತ್ತೆ. ವಿಡಿಯೋ ನಾನು ಬಂದವರಿಗೆ ಪ್ರತಿಯೊಂದು 10% ಲೆಸ್ ಕೊಡ್ತೀನಿ. ವಿಡಿಯೋ ತೂದು ಬತ್ತನಾಗ್ಲಿ ನಾನು ಡಿಸ್ಕೌಂಟ್. ಇದರಲ್ಲಿ ನಿಮಗೆ 649 ಪ್ರೊವೈಡ್ ಮಾಡ್ತಾ ಇದ್ದೀನಲ್ಲ, ಅದರಲ್ಲಿ ಲೆಸ್ ಇಲ್ಲ, ಅದು ಫಿಕ್ಸ್. ಯಾವುದರಲ್ಲಿ 649 ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಫಾರ್ಮಲ್ ಶರ್ಟ್. ಓಕೆ, ಫಾರ್ಮಲ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಅದು ಬರೋದು ಅದರಲ್ಲಿ ಲೆಸ್ ಇಲ್ಲ. ಓಕೆ, ಅದು ಫಿಕ್ಸ್ಡ್ ರೇಟ್. ಅದು ಫಿಕ್ಸ್. ಅದಷ್ಟು ಕಮ್ಮಿ ಸಿಗೋದೇ ಗ್ರೇಟ್. ನಿಮಗೆ ಒಂದು ಪ್ಯಾಂಟಿಗೆ ಒಂದು ಫಾರ್ಮಲ್ಸ್ಗೆ ತುಂಬಾ ಇದೆ. ಓಕೆ, ಮತ್ತೆ 649 ಪ್ರೊವೈಡ್ ಮಾಡ್ತಾ ಇದ್ದೀನಿ, ವಿತ್ ಗ್ಯಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ವಿತ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಅಂದ್ರೆ ಏನೋ ಫಾಲ್ಟ್ ಅದು ಏನೇ ಫಾಲ್ಟ್ ಇದ್ರೂ 100% ಸರ್ವಿಸ್ ಫ್ರೀ ಇರುತ್ತೆ. ಎಸ್. ನೆಕ್ಸ್ಟ್ ಆದ್ರೆ ಇದು ಬರೋದಾದ್ರೆ ಇಲ್ಲ, ಹೈಯೆಸ್ಟ್ ಫ್ಯಾನ್ಸಿ ಫ್ಯಾಬ್ರಿಕ್ ಕಾಟನ್ ಅಲ್ಲೇ ಓವರ್ ಸೈಜ್ ಶರ್ಟ್ಸ್ ಇದೆ. ಓವರ್ ಸೈಜ್ ಪ್ಯಾಟರ್ನ್ ಫೀಲ್ ನೋಡಿ. ಆಕ್ಚುಲಿ ಇದನ್ನ ಆಲ್ಮೋಸ್ಟ್ ಆಗಿ ಕೇಳುತ್ತೆ ಬ್ರೋ, ಎಷ್ಟು 899 799 ಅಂತ ಕೇಳ್ತಾರೆ. 645 ಪ್ರತಿ ಒಂದಲ್ಲೂ ಯಾವುದೇ ಪ್ರೀಮಿಯಂ ಐಟಮ್ ತಗೊಳ್ಳಿ, ವಾಷಿಂಗ್ ಮೇಂಟೈನ್ ಮಾಡಬೇಕು. ಆಕ್ಚುಲಿ ನಾವು 2000 ತಗೊಂಡಿದೀವಿ ಅಂತ ಹೇಳಿ ವಾಷಿಂಗ್ನ, ಯೂಸಿಂಗ್ನ, ಕೇರಿಂಗ್ನ ಮಾಡದೇ ಇದ್ರೆ ಉಂಟಲ್ಲ, 2000 ತಗೊಂಡ್ರು ನಿಮಗೆ ಅದು 100 ರೂಪೀಸ್ ವ್ಯಾಲ್ಯೂ ಬರಲ್ಲ. ಆ ಥರ ಯೂಸ್ ಮಾಡಿದ್ರೆ ಯೂಸಿಂಗ್ ವಾಷಿಂಗ್ ಮೇಂಟೈನ್ ಮಾಡ್ಬೇಕು. ಯಾವುದೇ ಫ್ಯಾಬ್ರಿಕ್ ಅಂದ್ರೆ ಪ್ರತಿಯೊಂದು. ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಶಾಪಲ್ಲಿ ಇರ್ತಾರಲ್ಲ, ಯಾಕಂದ್ರೆ ಕಸ್ಟಮರ್ಗೆ ಗೊತ್ತಿರಲ್ಲ, ಬಟ್ ಯಾವ ಫ್ಯಾಬ್ರಿಕ್ ನ ಹೇಗೆ ವಾಶ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ನಾವು ಸೇಲ್ಸ್ ಮ್ಯಾನ್ ಇರ್ತೀವಲ್ಲ, ಪ್ರತಿಯೊಂದು ಹೇಳ್ಬೇಕು ಅವ್ರಿಗೆ. ನಾವು ಹೇಳುವಾಗ ಅವ್ರಿಗೆ ಮೈಂಡಲ್ಲಿ ಬರುತ್ತೆ, ಸೊ ಹೌದಾ ಈಗ ಯೂಸ್ ಮಾಡ್ಬೇಕಂತ. ಅರ್ಥ ಪನೊಂದುಲ್ಲೇರೆ ಈ ವೀಡಿಯೋ ತೂತು ಬತ್ತನಾಗ್ಲೆ ಮಾತಾಡಿ ಆಫರ್ ಕೊರ್ಪ ಅಂದ್ ಬಂಡ ಅಂಚ ಅದು ಆಫರ್ ನಡ್ತೊಂದು ನಿತ್ತೆ ಮುಟ್ಟ ಓಪನ್ ಆಯ್ನ ಅಲೆಕ್ಕಡು ಇಷ್ಟೆಲ್ಲ ಬರೋಲಿತ್ತೆ ಬತ್ತು ತೂವಲಿ ಮೆಟೀರಿಯಲ್ ಪೂರ ಎಡ್ಡೆ ಮೆಟೀರಿಯಲ್ ಎಡ್ಡೆ ಕ್ವಾಲಿಟಿ ಮೆಟೀರಿಯಲ್ ಕೊರೊಂದುಲ್ಲೇರು ನಮ್ಮ ಕಣ್ಣು ಮುಜ್ಜೆ ತೊಗೊಂಡು ಬಂಡ ದಾದನ ಸಮಸ್ಯೆ ಅಲ್ಲ ಐನ ರೀಪ್ಲೇಸ್ಮೆಂಟ್ ಮಾನ್ಪುಳಿ ನಂಜಿ ಪಾತೆಲ್ಲ ನಾರು ಪಣೊಂದುಲ್ಲೇರು ನಮ್ಮ ಸುಳ್ಯ ಅಂದೆ ಜಟ್ಟಿಪಲ್ಲ ಕ್ರಾಸ್ ಆಪ್ನ ರೋಡ್ ಮೂಲು ಅಂಚಿ ಪುತ್ತೂರು ಬಂದಾಗ ಜಟ್ಟಿಪಲ್ಲ ಕ್ರಾಸ್ ಆಪ್ ಅವೇ ರೋಡ್ ಅಲ್ಪನೆ ಮೂಲೇನೆ ತಿರ್ತೇನೆ ಬೊಕ್ಕ ಅಂಚಿ ಸೀದಾ ಮಡಿಕೇರಿ ಹೋಗುನ ಪಾರ್ಕಿಂಗ್ ವ್ಯವಸ್ಥೆ ಅಂಚಿ ಗುಂಡು ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಪೂರ ಉಂಡು. ಓವರ್ ಸೈಜ್ 5 ಸ್ಲೀವ್ 5 ಸ್ಲೀವ್ ಅಲ್ಲಿ ಓವರ್ ಸೈಜ್ 5 ಸ್ಲೀವ್ ಇದೆ. 5 ಸ್ಲೀವ್ ಅಂತ ಎಲ್ಲ ಎಲ್ ಸೈಜ್ ಅಲ್ಲಿ ಎಲ್ ಎಕ್ಸೆಲ್ ಇಂದ ಬರುತ್ತೆ, ಡಬಲ್ ಎಕ್ಸೆಲ್ ವರೆಗೂ ಬರುತ್ತೆ. ಇದರಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಇದು ಆಕ್ಚುಲಿ ನಿಮ್ಗೆ ಆಲ್ಮೋಸ್ಟ್ ಆಲ್ 280 GSM ಇದು. GSM ಅಲ್ಲಿ ಥಿಕ್ನೆಸ್ ಅಲ್ಲಿ 280 GSM. ಈ 280 GSM ಅನ್ನ ನಿಮ್ಗೆ ಆಲ್ಮೋಸ್ಟ್ ಆಲ್ ಮಾರ್ಕೆಟ್ ಅಲ್ಲಿ ಒಂದ್ಸರಿ ಹೋಗಿ ಬನ್ನಿ, ಪ್ರತಿಯೊಬ್ಬರು 699 ಇಂದ ಕೊಡೋದು. 690 ಕನ್ಫರ್ಮ್ ಪರ್ ಪೀಸ್ 619 ವಿತ್ 699 599 ಇಂದ ನಿಮ್ಗೆ 280 GSM ಇರುವಂತದ್ದು ಇಷ್ಟು ಸಿಗಲ್ಲ. ಅದರಲ್ಲೂ ನಿಮ್ಗೆ ವಿತ್ ಬಫ್ ಪ್ರಿಂಟ್ ಸಿಗಲ್ಲ. ಓಕೆ ಬಫ್ ಪ್ರಿಂಟ್ ಅಲ್ಲ, ಬಫ್ ಪ್ರಿಂಟ್ ಇದೆ ನಿಮ್ಗೆ. ಎಷ್ಟೇ ಸಮಯ ನಾನು ಕೇಳ್ತಿರೋದು ಈಗ ಎದ್ದು ಹೋಗಲ್ಲ ಏನಾಗಲ್ಲ, ಖುಷಿಯಿಂದ ತನ್ನಿ ಎದ್ದು ಹೋದ್ರೆ ಶೋರ್. ಬಟ್ ಬ್ರಷ್ ಹಾಕ್ಬೇಡಿ. ಅಂದ್ರೆ ಏನ್ ಕೊಡ್ತಾರೆ ವಾಷಿಂಗ್ ಅಲ್ಲಿ ನಿಮ್ಗೆ ಅಂತಲ್ಲ, ನಮ್ಮ ಜನರಲ್ ಹುಡುಗರೆಲ್ಲ ಕೊಂಡೋಗ್ತಾರೆ, ಹಾಕ್ತಾರೆ, ಮಾಡೆಲ್ ಮಾಡ್ತಾರೆ, ಮನೇಲಿ ಅಮ್ಮನ ಕೈಲಿ ಕೊಡ್ತಾರೆ, ಅಮ್ಮ ಸರಿ ಉಜ್ಜಿಕೊಳ್ಳೆ. ಬಟ್ ಹೆವಿ ಯೂಸ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಬ್ರಷ್ ಹಾಕಿದ್ರೆ ಎಷ್ಟೇ ಪ್ರೀಮಿಯಂ ಬ್ರಟ್ ಪ್ರಿಂಟ್ ಹಾಕಿದ್ರೆ, ಎಷ್ಟೇ ಕ್ವಾಲಿಟಿ ಪ್ರಿಂಟ್ ಹಾಕಿದ್ರೆ ಕ್ರಮೇಣ ಎದ್ದು ವಾಷಿಂಗ್ ಅಲ್ಲಿ ಒಂದು ಮೇಂಟೈನ್ ಪ್ರತಿಯೊಂದು ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಶಾಪರ್ ವಿತ್ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಸಪೋಸ್ ನಮ್ದು ಯೂಸಿಂಗ್ ವಾಷಿಂಗ್ ಮೇಂಟೈನ್ ಮಾಡದೇ ಇದ್ರೆ ಉಂಟಲ್ಲ, ನೀವು 600 ಅಲ್ಲ 6000 ತಕೊಂಡ್ರು ಅದೇ ರೀತಿ ಆಗುತ್ತೆ. ಇಷ್ಟೆಲ್ಲ ಹೇಳಿದ್ರಿ, ಇದರ ಪ್ರೈಸ್ ಹೇಳಿಲ್ಲ ನೀವು ಎಷ್ಟೇ ಕೊಡ್ತೀರಾ ಅಂತ. ಓನ್ಲಿ 499 ಅಂದ್ರೆ ಈ ಥಿಕ್ನೆಸ್ ಅಲ್ಲಿ ಇರೋದು 600 ಎಬವ್ ಇರ್ತದೆ ಇಲ್ಲಿ. ಇರ್ತದೆ.
ಪ್ರತಿ ಅಬ್ಸರ್ವ್ ಮಾಡಿ ಆಕ್ಚುಲಿ ಓಕೆ ಓಕೆ ಪ್ರತಿ ಅಂದ್ರೆ ನೀವು ಇದನ್ನ ಈಗ 499 ಗೆ ವಿತ್ 10% ಕೊಡ್ತಾ ಇದ್ದೀವಿ. ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ದೀರಾ. ಮತ್ತೆ ನಿಮ್ಗೆ ಉಂಟಲ್ಲ ನಿಮ್ಮ ವಿಡಿಯೋ ಕಡೆಯಿಂದ ಬಂದ್ರೆ ಉಂಟಲ್ಲ 1000 ಗೆ 3 ಪೀಸ್ ಕೊಡ್ತೀನಿ. 1000 3 ಪೀಸ್ ಇದನ್ನ ಗೈಸ್ ಎನ್ನ ವಿಡಿಯೋ ಗೊತ್ತು 1000 3 ಪೀಸ್ ಕೊರಂದುಲ್ಲೇರಿಗೆ ವಿತ್ 280 ಆಫರ್ ಕೊರಂದುಲ್ಲೆ ಗೈಸ್. 999 ಗೆ 3 ಪೀಸ್ ಕೊಡ್ತೀನಿ. ಆಫರ್ ಈತ್ ಥಿಕ್ನೆಸ್ ನಿತುಲ್ ಎಡ್ಡೆ ದಪ್ಪಡು ಉಂಟು. ಮತ್ತೆ ಇದು ನಿಮಗೆ ಮೆಟೀರಿಯಲ್ ಸಖತ್ ಉಂಟು. ಡಬಲ್ ಕೋಟಿಂಗ್ ಬರುತ್ತೆ. ಡಬಲ್ ಕೋಟಿಂಗ್ ಬರುತ್ತೆ. ಟೂಟನ್ ಮೆಟಲ್ ಬರುತ್ತೆ ನಿಮಗೆ. ಈ ಆಕ್ಚುಲಿ ಕಾಟನ್ ಮೆಟಲ್ ಅಂದ್ರೆ ನಿಮ್ಗೆ ಎಲ್ಲೊಂದು ತೋರಿಸ್ತೀನಿ. ಅಂಗಡಿ ಸಂಬಂಧ ಏನು ಇದೊಂದು ಕಾಟನ್ ಫ್ಯಾಬ್ರಿಕ್ ಇದು ಆಕ್ಚುಲಿ ಇನ್ನ ಥಿಕ್ ಇದೆ ಇದು ಪ್ಯಾಟರ್ನ್ ನಿಮ್ಗೆ ಇನ್ನ ಇದರಲ್ಲಿ ಇನ್ನ ಸ್ವಲ್ಪ ಥಿಕ್ನೆಸ್ ಕಡಿಮೆ ಬರುತ್ತೆ. ಅದರಲ್ಲಿ 4-5 ಸ್ಲೀವ್ ನ ನಿಮ್ಗೆ 499 599 ಗೆ ಪ್ರೊವೈಡ್ ಮಾಡ್ತಾರೆ. ಓಕೆ ಅದರಲ್ಲಿ ಈ ಫ್ಯಾಬ್ರಿಕ್ ಅನ್ನ 1000 ಗೆ 3 ಕೊಡ್ತಾರೆ. ಹೌದು ಈ ಫ್ಯಾಬ್ರಿಕ್ ಅಲ್ಲಿ 1003 ನಾನು ನಿಮ್ಗೆ 280 GSM ವಿತ್ 210 ಮೆಟೀರಿಯಲ್ ಕೊಡ್ತಾ ಇದ್ದೀನಿ. 999 ಗೆ 3 ಪೀಸ್ ಕೊಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಇದನ್ನ ಒಂದು 3 ಕೊಡ್ತಾರೆ 1000 ಗೆ 1000 ಗೆ 3 ನಾನು ನೋಡಿದೀನಿ. ಇಷ್ಟೊಂದು ಥಿಕ್ನೆಸ್ ಇರುತ್ತೆ ಮತ್ತೊಂಥರ ಅಂದ್ರೆ ಈ ಪ್ರಿಂಟ್ ಉಂಟಲ್ಲ ನಿಮ್ಗೆ ಪ್ರಿಂಟ್ ನಾರ್ಮಲ್ ಪ್ರಿಂಟ್ ಅದರಲ್ಲಿ ಪ್ರಿಂಟೆಡ್ ಬರುತ್ತೆ ಅಂದ್ರೆ ಪ್ರಿಂಟ್ ಬರುತ್ತೆ ನಾರ್ಮಲ್ ಪ್ರಿಂಟ್ ಬರುತ್ತೆ. ಓಕೆ ಇದರಲ್ಲಿ ನಾರ್ಮಲ್ ಸ್ಟಿಕ್ಕರ್ ತರ ಬರುತ್ತೆ. ಅದೊಂಥರ ಬಬಲ್ ತರ ಇದು ಬಫ್ ಪ್ರಿಂಟ್ ಬರುತ್ತೆ. ಓಕೆ ಬಫ್ ಪ್ರಿಂಟ್ ಅಂದ್ರೆ ನಾವೇ ಹೇಗೆ ಕಸ್ಟಮೈಸ್ ಮಾಡಿಸಿ ಮಾಡಿರೋದು ಅದು. ಓಕೆ ಗೈಸ್ ನಮಕಿತ್ತೆ ಇಂಚ 1000 ಗೆ 3 ಆಫರ್ ಬಂಡ ಈತ್ ಥಿಕ್ನೆಸ್ ಇರೋ ತಿಕ್ಕುನ 6 ಬಂಡ ಬಬಲ್ ಲೆಕ್ಕ ಬರೆದು ಬಫ್ ಪ್ರಿಂಟ್ ಅನ್ಪೇರು. ಸೊ ಅವು ಕೊರೊಂದುಲ್ಲೆ ಅವಳ 1000 ಮೂಚಿ ಗ್ರೇಟ್. ಓಕೆ ಸರ್ ನೆಕ್ಸ್ಟ್ ಅಂದ್ರೆ ಯಾವುದು ಇದೊಂದು ಫಾರ್ಮಲ್ಸ್ ಅಲ್ಲಿ 699 ಎಷ್ಟು ಹೇಳಿದ್ರಲ್ಲ 649 ಗೆ ಪ್ಯಾಂಟ್ ಮತ್ತೆ ಶರ್ಟ್ ಕೊಡ್ತಿದ್ದಾರೆ. ಅದನ್ನು ತೋರಿಸಿ ಹೇಗಿದೆ ಮೆಟೀರಿಯಲ್ ಯಾವುದು ಆಫರ್ ಇದೆ. ಆಫರ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಯಾವುದು ಸೆಕೆಂಡ್ ಹ್ಯಾಂಡ್ ಐಟಮ್ ಅಲ್ಲ ವಿತ್ ಗ್ಯಾರಂಟಿ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ವಿತ್ ಗ್ಯಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಪ್ರೀಮಿಯಂ ಕ್ವಾಲಿಟಿ ಎಸ್. ಇದನ್ನು ಒಂದು ತುಲೆ ಗೈಸ್ ಈ ಮೆಟೀರಿಯಲ್ ಪೀನೆಟ್ ಫ್ಯಾಬ್ರಿಕ್ ಮಾರ್ಕೆಟ್ ಅಲ್ಲಿ 799 899 ರುಪೀಸ್ ಇದೆ. ಯಾವುದೇ ಒಂದು ಸ್ಟಿಚಿಂಗ್ ಆಗಲಿ ಏನು ವಿತ್ ಹೆವಿ ಸ್ಟ್ರೆಚಬಲ್ ಇದೆ ನಿಮಗೆ ಕಂಫರ್ಟಬಲ್ ಫ್ಯಾಬ್ರಿಕ್. ಬಟ್ ಇದರಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸ್ಟ್ರೆಚಬಲ್ ಬರೋ ಫ್ಯಾಬ್ರಿಕ್ ನ ಒಂದ್ಸಲ ಸ್ಟಿಚ್ ಎಕ್ಸ್ಟ್ರಾ ಹಾಕ್ಸ್ಬೇಕು. ಏನ್ ವಿಷಯ ಇಷ್ಟೇ ಡಿಸ್ಕೌಂಟ್ ಲೆಜ್ ಗೈಸ್ ನಮ್ದು ಫಿಕ್ಸ್ಡ್ ರೇಟ್ 649 ಫಿಕ್ಸ್ ರೇಟ್. ಬಟ್ ರಾವಳಿ 1300 1000 ಇದು ಕಮ್ಮಿಗೆ ನಿಮಗೆ ಶಾಪ್ ಓಪನ್ ಮಾಡೋದು ರೇಟ್. ಇದರಲ್ಲಿ ಅಂದ್ರೆ ಕಲರ್ ಕಾಂಬಿನೇಷನ್ ಎನಿ ಟೈಮ್ ಸ್ಟಾಕ್ ಸಿಗುತ್ತೆ ನಿಮ್ಗೆ ಆಲ್ಮೋಸ್ಟ್. ಇದರಲ್ಲಿ ಫಾರ್ಮಲ್ಸ್ ನಿಮಗೆ ಒಂದು ಏನಿಲ್ಲ 10 ಕಲರ್ಸ್ ಬಂದೇ ಬರುತ್ತೆ. ಇದೀಗ ನೀವು ಇವತ್ತಿನ ಆಫರ್ಗೆ ಓಪನಿಂಗ್ ಆಫರ್ಗೆ ಕೊಡೋದು ಅಥವಾ ಲೈಫ್ ಟೈಮ್ ಈ ರೇಟಿಗೆ ಲೈಫ್ ಟೈಮ್ ನಿಮಗೆ 649 ಗೆ ನಮ್ಮಲ್ಲಿ ಎನಿ ಟೈಮ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದರಲ್ಲೂ ನಿಮಗೆ 649 ಗೆ ಈ ಕ್ಲಾತ್ ಕೊಡ್ತಾ ಇದ್ದೀನಿ ಡೆನಿಮ್ ಕ್ಲಾತ್. ಸೇಮ್ ಪ್ರೈಸ್ ಈ ಕ್ಲೋತ್ ಒನ್ ಟೈಮ್ ಅಲ್ಲ ನೀವು ಒಂದು 10 ಟೈಮ್ ಅಲ್ಲ ನಿಮಗೆ ಒಂದು 1 ಇಯರ್ ಯೂಸ್ ಮಾಡಿ 1 ಇಯರ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸರ್. 1 ಇಯರ್ ಗ್ಯಾರಂಟಿ ಕೊಡ್ತೀವಿ. ಏನು ಆದ್ರೂ ಎಂತ ಕಲರ್ ಎಂತಾದ್ರೂ ಕಲರ್ ಫೇಡ್ ಆದ್ರೂ ತಗೊಂಬನ್ನಿ ಚೇಂಜ್ ಮಾಡಿ ಕೊಡ್ತೀವಿ. ಎಸ್ ಇದು ಈಗ ಈ ಪ್ಯಾಂಟಿಗೆ ಈ ಕಲರ್ ಎಲ್ಲ ಇದೆಲ್ಲ ತಗೋಬಹುದು ಅಂತ ಹೇಳ್ತಿದ್ದೀರಾ? ಫಾರ್ಮಲ್ ಬೇಸ್ ನೋಡೋದಾದ್ರೆ ಇದು ತಗೊಳ್ಳಿ. ಫಾರ್ಮಲ್ ಬೇಸ್ ಆಲ್ಮೋಸ್ಟ್ ಇದು ಸಹ ಫಾರ್ಮಲ್ ಯೂಸ್ ಮಾಡಬಹುದು. ಫಾರ್ಮಲ್ ಅಂತ ಕ್ಯಾಶುವಲ್ ಆಗುತ್ತೆ, ಇದು ಫಾರ್ಮಲ್ ಆಗುತ್ತೆ. ಗೈಸ್ ನಮ್ಮ ಏನು ಈ ಶಾಪ್ ಬಂದಾಗ ಇದು ಪ್ರೀಮಿಯಂ ರೇಟ್ ಉಪ್ಪು ಅದ ನಾನ ಬೆಸ್ಟ್ ಕ್ವಾಲಿಟಿ ಇಲ್ಲ ಕಮ್ಮಿ ರೇಟ್ ಕೊರಂದಿಲ್ಲ. ಈ ಮೆಟೀರಿಯಲ್ ತೂಲೆ ನಿಗ್ಲಿ ನಮಗೆ ತೋಲಿ ಕ್ಯಾಪಲ್ಲ ಬಾಡ್ಲಿ ಫ್ರೀ ಯೂಸಿಂಗ್ ಎಂದು ಪೂರ ಎಂಚಲ್ಲ ನಮ್ಗೆ ಆಫೀಸ್ ವರ್ಕ್ ಬಾಡ್ಲಿ ಇಂಚಲ್ಲ ಹೋಗ್ಲಿ ಆರಾಮ್ಸಿ ಸುಬಾಬ್. ನೆಕ್ಸ್ಟ್ ಅಂದ್ರೆ ನೀವು ಇದು ನಾನು ಆಫರ್ ಇದು ನೆಟ್ ಮಾತ್ರ ಡಿಸ್ಕೌಂಟ್ ಇಜ್ಜಿ 649 ಗೆ ಫಿಕ್ಸ್ ರೇಟ್. ಬಟ್ ನೆಟ್ ಆಪ್ಷನ್ ಉಂಟು ಎತ್ತಲ್ಲ ಚೇಂಜಸ್ ತೂಲಿ ಬೇತೆ ಪೂರ ಕಲರ್ಸ್ ನಿಮಗೆ ಆಲ್ಮೋಸ್ಟ್ ಕಲರ್ಸ್ ಒಂದು 10 ಕಲರ್ಸ್ ಏನೋ ಪ್ರೊವೈಡ್ ಬರುತ್ತೆ. ಕಲರ್ಸ್ ಮಸ್ತ್ ಆಲ್ಮೋಸ್ಟ್ ಅಲ್ಲ. ಮತ್ತೆ ಇದು ಯಾವ್ದೋ ನಿಮ್ಗೆ ಲಚ್ಕಾ ಫ್ಯಾಬ್ರಿಕ್ ಅದಲ್ಲ ನಿಮ್ಗೆ ವಿತ್ ಪೀನೆಟ್ ಫ್ಯಾಬ್ರಿಕ್ ಎಲ್ಲ ಇದೆ. ನೆಟ್ ಪ್ಯಾಂಟ್ ಕಲರ್ ಉಂಟು ಗೈಸ್ ಸೂಪರ್. 5 to 10 ಕಲರ್ಸ್ ಬರುತ್ತೆ ಇದರಲ್ಲಿ. ಓಕೆ ಪ್ರೀಮಿಯಂ ಕಲೆಕ್ಷನ್ ಅಲ್ಲಿ ನಿಮ್ಗೆ ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ವೆರೈಟೀಸ್ ಬರುತ್ತೆ ಇದರಲ್ಲಿ. ನಿಮ್ಗೆ ಪ್ರತಿಯೊಂದು ವೆಡ್ಡಿಂಗ್ ಕಲೆಕ್ಷನ್ ಆಗ್ಬೋದು, ಫಾರ್ಮಲ್ ಬೇಸ್ ಆಗ್ಬೋದು, ನಿಮ್ಗೆ ಕ್ಯಾಶುವಲ್ ಬೇಸ್ ಆಗ್ಬೋದು. ಪ್ಯಾನ್ ವೆಲ್ ಅಂತ ಹೇಳ್ತಿದ್ದಾರೆ ಅದು ಯಾವುದು ಒಳ್ಳೆ ಬ್ರ್ಯಾಂಡೆಡ್ ಪ್ರೀಮಿಯಂ ಬ್ರ್ಯಾಂಡೆಡ್. ಸೋ ಮೆನಿ ಆರ್ಟಿಕಲ್ ಇದೆ ಅಂದ್ರೆ ನಿಮ್ಗೆ ಇದರಲ್ಲಿ ಆಕ್ಚುಲಿ ಈ ಫ್ಯಾಬ್ರಿಕ್ ನಾವು ಒಂದ್ಸರಿ ಓಪನ್ ಮಾಡಿ ನೋಡ್ಬೇಕು. ಮೆಟೀರಿಯಲ್ ಅಲ್ಲ ಪ್ಯೂರ್ ಕಾಟನ್ ನಿಮ್ಗೆ 100% ಕಾಟನ್ ಇದೆ. 100% ಬ್ರ್ಯಾಂಡ್ ಫಿಟ್ಟಿಂಗ್ ಇದೆ ಇದು ನಿಮ್ಗೆ.
ಈಗ ನಂಗೆ ಇದೇ ಈ size same ಇದೆ. concept ಈಗ ನೋಡಿ, ಈಗ ಈ ಸೈಜ್ ಇದೆ ಅಂತ ಫಿಕ್ಸ್ ಅದು ಏನು ಅದರಲ್ಲಿ 38 ಅಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಚೆ ಈಚೆ ಆಗ್ಲಿಕ್ಕೆ 38 ಅಂದ್ರೆ 38 ಎಕ್ಸಾಕ್ಟ್ ಬರುತ್ತೆ. ಇದರಲ್ಲಿ ಫಿಟ್ಟಿಂಗ್ ಮಾಡಿ ಕೊಡ್ಬೇಕಂದ್ರೆ ನಿಮ್ಮದು ಆಪ್ಷನ್ ಇದೆಯಾ? ಆಪ್ಷನ್ ಉಂಟು. ಏನಾದ್ರು ಈಗ ನನ್ಗೆ ಈಗ ಶರ್ಟ್ ತಕೊಂಡು ಚೂರು ದೊಡ್ಡದಾಯ್ತು ಅನ್ಕೊಳ್ಳುವ, ಅಲ್ವಾ ಕೈ ಎಲ್ಲ ಲೂಸ್ ಆಯ್ತು, ಫಿಟ್ ಮಾಡಿ ಕೊಡ್ತೀರಾ? ಶೋರ್ 100% ಪ್ಯಾಂಟ್ ಶರ್ಟ್ ಎಲ್ಲ ಫಿಟ್ ಅಲ್ಟ್ರೇಷನ್ ಏನೇ ಇದ್ರು ಮಾಡಿ ಕೊಡ್ತಾರೆ. ವಿತ್ ಚಾರ್ಜಸ್ ತಗೊಳ್ತಾರೆ. ನಿಕ್ಲೆದಾಲ ಚೇಂಜಸ್ ಇಪ್ಪುನಂದ ಶರ್ಟ್ ಇತ್ತಂಜಿ ಲೂಸ್ ಆವೊಂದು ಫಿಟ್ಟಿಂಗ್ ಆವೊಂದು ಅಪ್ಪನ ಫಿಟ್ಟಿಂಗ್ ಪೂರ ಮಾಲ್ತು ಕೊರ್ಪೆ ಆಪ್ಷನ್ ಉಂಟು ಮೋಡು. ಅದೆಲ್ಲ ನಿಮ್ಗೆ ಏನು ಸ್ವಲ್ಪ ಲೆಂತ್ ಜಾಸ್ತಿ ಆಗಿ ಶೋಲ್ಡರ್ ಏನೋ ಫಿನಿಶಿಂಗ್ ಹೋದ್ರೆ ಇಟ್ಸ್ ಫಿಟ್ಟಿಂಗ್ ಮಾಡಿ ಕೊಡುವಾಗ ಲೆಂತ್ ಕಟಿಂಗ್ ಇದರಲ್ಲಿ ಏನಿಲ್ಲ ಅಂತಂದ್ರು 1000 ಆಫ್ ಕಲೆಕ್ಷನ್ ಇದೆ. ಇದು ಪ್ರೈಸ್ ಹೇಗೆ ಬರ್ತದೆ? ಫಿಕ್ಸ್ ಇದು ಆಕ್ಚುಲಿ ಪ್ರೈಸ್ ಅಂತಂದ್ರೆ ನೀವು 1219 ಸ್ಟಾರ್ಟ್ ಆಗುತ್ತೆ. ಶರ್ಟ್ ಅಲ್ವಾ? ಪ್ಯಾಂಟ್ ಆದ್ರೆ ಚೂರು ಪ್ಯಾಂಟ್ ಇವ್ರದೇ ಸಹ ಉಂಟು ನಿಮಗೆ. ಟ್ರೌಸರ್ 1049 ಇಂದ 1019 ವರೆಗೂ ಬರುತ್ತೆ ಪ್ಯಾಂಟ್ ಫಾರ್ಮಲ್ ಮತ್ತೆ ಅಂದ್ರೆ ಇದರಲ್ಲಿ ಹೆಚ್ಚು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಕಂಪನಿ. ಬಟ್ ಇದ್ರಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ವೀಕ್ಲಿ ಏನಿಲ್ಲ ಅಂತ ನಿಮ್ಗೆ 1000 ಆಫ್ ವೆರೈಟೀಸ್ ಬರುತ್ತೆ. ಅಂದ್ರೆ ಡೈಲಿ ಚೇಂಜಸ್ ಆಗ್ತಾ ಬರುತ್ತೆ ವೆರೈಟೀಸ್ ಇವ್ರದ್ರಲ್ಲಿ. ಅಂದ್ರೆ ರೇಟ್ ವಿಷಯ ಬರುವಾಗ ರೇಟ್ ವಿಷಯ ಬರುವಾಗ ಅಂದ್ರೆ ಇತ್ತು ಬ್ರಾಂಡೆಡ್ ಫಿನಿಶಿಂಗ್ ಇರುವಾಗ ನಿಮಗೆ ಇದರಲ್ಲಿ ನೋ ಡಿಸ್ಕೌಂಟ್ ಬರಲ್ಲ. ಡಿಸ್ಕೌಂಟ್ ಅಂದ್ರೆ ಕಲೆಕ್ಷನ್ ಪ್ರೀಮಿಯಂ ನೋಡಬಹುದು. ಫಾರ್ಮಲ್ ಬೇಸ್ ಇದರಲ್ಲಿ ಡಿಸ್ಕೌಂಟ್ ಬರಲ್ಲ, ಕಲೆಕ್ಷನ್ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಉಂಟಲ್ಲ ನಿಮ್ಗೆ. ನಮ್ಮಲ್ಲಿ ಯಾವುದೇ ಬೈ ಮಾಡಿದ್ರು ವಿತ್ 100% ಗ್ಯಾರಂಟಿನೇ ಕೊಡ್ತಾ ಇದ್ದೀವಿ. Okay. ವಿತ್ ಬ್ರ್ಯಾಂಡ್ ಅಂತ ಬರುವಾಗ ನಿಮ್ಗೆ ಅದು ಬಟ್ಟೆ ಫೀಲ್ ಇನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಖಂಡಿತ ಅಲ್ವಾ? ಇದು ಫಿನಿಶ್ ಆಕ್ಚುಲಿ ನೀವು ಒಂದು ಸರಿ ಓಪನ್ ಮಾಡ್ತೀನಿ. ಇದು ಫಿನಿಶ್ ಮೆಟೀರಿಯಲ್ ನೋಡಿ, ಓಪನ್ ಮಾಡಿ ತೋರಿಸೋ, ವಿಡಿಯೋ ತೋರಿಸೋ, ಓಪನ್ ಮಾಡಿ. ಫ್ರಂಟ್ ಮೆಟೀರಿಯಲ್ ನೋಡಿ ಹೇಗಿದೆ ಅಂತ ಹೇಳಿ ಫೀಲ್ ಮಾಡಿ ಹೇಗಿದೆ. ಮತ್ತೆ ನಿಮಗೆ ಥ್ರೆಡ್ ಲೈನ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಪ್ರತಿಯೊಂದರಲ್ಲೂ ನಿಮಗೆ. ಪ್ಯಾನ್ ವೆಲ್ ಗಾಜಾ ಕಾಟನ್, ಗ್ಯಾಸೋ ಕಾಟನ್ ಪ್ಯೂರ್ ಕಾಟನ್. Pure cotton ಇದೆ. ಪ್ಯೂರ್ ಕಾಟನ್ ನಿಮಗೆ ಥ್ರೆಡ್ ಲೈನಿಂಗ್ ಬರುತ್ತೆ. ಅಂದ್ರೆ ಇದು ಅವರ ಕಂಪನಿಯಿಂದ ಬರೋದು ಒರಿಜಿನಲ್ ರೇಟ್ ಅಂದ್ರೆ ನಿಮ್ಗೆ ಫಿಕ್ಸ್ಡ್ ರೇಟ್ ಏನು ಚೇಂಜಸ್ ಮಾಡೋದಿಲ್ಲ. ಇದರಲ್ಲಿ ನಮ್ಮ ಕಡೆ ಅಂತಂದ್ರೆ 5% ಲೆಸ್ ಇರುತ್ತೆ. 5% ಲೆಸ್ ಇರ್ತಲ್ಲ. 5% ಲೆಸ್ ಇರುತ್ತೆ. ಇದೇ ಕಂಪನಿ ಅಲ್ಲ? ಸೇಮ್ ಇದೆಲ್ಲ ಇದು ನಿಮ್ಗೆ ಸ್ಯಾಟಿನ್ ಕಾಟನ್, ಮಿಲ್ ಮೇಡ್ ಕ್ಲಾತ್. ಇದು ಸ್ಯಾಟಿನ್ ಕಾಟನ್. ಇದು ಇದರಲ್ಲಿ ಪ್ರೈಸ್ ಬರೋದು ಕಮ್ಮಿ ಅಂತ 1099. ಇವ್ರು 1099 ಸ್ಟಾರ್ಟ್ ಆಗುತ್ತೆ. ಓಕೆ, 1099 ಕೊಟ್ಟರು ಕ್ವಾಲಿಟಿ 100% ನಿಮ್ಗೆ ವರ್ತ್ ಇಂದು ಕ್ವಾಲಿಟಿ ಅದು ಪ್ರತಿಯೊಂದಿಲ್ಲ ಕ್ವಾಲಿಟಿ ಉಂಟು. ಐಟ್ ರದ್ದು ಆಪ್ಷನ್ ಮಾಡ ಕೆಲವರಿಗೆ ಬ್ರಾಂಡೆಡ್ ಬೋಡಿ ಬ್ರಾಂಡೆಡ್ ಉಂಟು. ಸೊ ನಾರ್ಮಲ್ ಇತ್ತು ಪೂರ ಅಂಚಿನ ಇಟ್ಟು ಎಡ್ಡೆ ಬ್ರಾಂಡೆಡ್ ಕ್ಲೋತ್ ಪೂರ ಅವಳ ಮಾತ್ರ ಪ್ರೀಮಿಯಂ ಕ್ವಾಲಿಟಿ. ಓಕೆ, ಅವಳ ದೆತ್ತ ನಮಗೆ. ಬಟ್ ಕೆಲವರಿಗೆ ಬಂದ ಹೈ ಬ್ರಾಂಡೆಡ್ ತುಪ್ಪೇರು ಪ್ಯಾನ್ ಮೇಲೆ ಅಂಚಿನವರು ಅವು ಪೂರ ಮತ್ತೆ ಒಂದು ಮುಲ್ಪ ಪ್ಯಾಂಟ್ ಅವಳು ಶರ್ಟ್ ಕ್ಯಾಪ್ಸ್ ಎಲ್ಲ ಡಿಫ್ರೆಂಟ್ ಕ್ಯಾಪ್ಸ್ ಉಂಟು. ಕ್ಯಾಪ್ ಕ್ವಾಲಿಟಿ ಅಲ್ಲ ಇದೆಲ್ಲ ಪ್ಯಾಂಟ್ಸ್ ನಾರ್ಮಲ್ ಆಗಿ. ಜಾಗರ್ಸ್ ನಿಮಗೆ ಟೋನ್ ಜೀನ್ಸ್ ಮೌಂಟ್ ಫಿಟ್ ವಿತ್ ಇದು ಮಾಮ್ ಫಿಟ್. ಇದು ಮೌಂಟ್. ಇದರಲ್ಲಿ ಏನಾದ್ರು ಡಿಸ್ಕೌಂಟ್ ಇದೆಯಾ ಆ ಜೀನ್ಸ್ಗಿಂತ? ಇದು ಆಕ್ಚುಲಿ ಮಾರ್ಕೆಟ್ ಏನು ಇರ್ಬೋದು ಪ್ರೈಸ್ ಮೌಂಟ್ 150 ನಾರ್ಮಲಿ 1000 ಹೋಗಿದೆ. 849 only 849 with 10% discount. ಹೊರಗೆ ಬರ್ತೊಂದು 10-15,000 ಪ್ಯಾಕೆ ಕೋನಲ್ಲ ನಷ್ಟ ಆಫರ್ ಏಬಲ್ ಉಂಟು. ಅವಳ ಮೆಟೀರಿಯಲ್ ಸೂಲೆ ಮಾತ್ರ ಶರತ್ ಗ್ರೇಟ್ ಮ್ಯಾನ್. ಸತ್ಯ ಅನ್ಪಿ ನಮಕೊಂಜಿ 1,000 ಇತ್ತನಲ್ಲ ಎಡ್ಡೆ ಒಂಜಿ ಕ್ವಾಲಿಟಿ ಬಾಂಬ್ ಫಿಟ್ ಪ್ಯಾಂಟ್ ಲ ಜೀನ್ಸ್ ಪ್ಯಾಂಟ್ ಲ ಶರ್ಟ್ ಲ ಕೊನಾಲಿ ಪ್ರೀಮಿಯಂ ಇದು ಪೂರ ತೂಲೆ ನಮಕ್ ಶಾಕ್ ಆಗುದು ನೆಂಕೆ ಇದು ಬರ್ತದೆ. ಸೂಪರ್ ಕ್ಯಾಪ್ ನಮಗೆ ಕ್ಯಾಪ್ ಲ ಓಡಿದ ಕ್ಯಾಪ್ ಉಂಟು. ವೆಲ್ವೆಟ್ ಕ್ಲಾತ್ ಅದು ನಿಮಗೆ. ಹೌದು, ಸ್ಮೂತ್ ವೆಲ್ವೆಟ್ ಎಂಬ್ರಾಯ್ಡಿಂಗ್ ನಿಮಗೆ. ಇದೆಷ್ಟು ಕ್ಯಾಪ್ ಎಷ್ಟು ಬರ್ತದೆ? ಈ ಕ್ಯಾಪ್ ನಿಮಗೆ 199 199. ಓಕೆ ಮಾರೆ, ಕ್ವಾಲಿಟಿ ಉಂಟು. ವೆಲ್ವೆಟ್ ಅಲ್ವಾ? ವೆಲ್ವೆಟ್ ಸೂಪರ್. ಕ್ಯಾಪ್ ಉಂಟು, ಬೆಲ್ಟ್ ಉಂಟು ಗೈಸ್. ಬೆಲ್ಟ್ ಇಂದ ನಿಮಗೆ ನಿಮ್ಗೆ ಏನಾದ್ರು ಅದರಲ್ಲಿ ಏನಾದ್ರು ಕ್ವಾಲಿಟಿ ಇದೆಯಾ? ಬೆಲ್ಟ್ ಇದರಲ್ಲಿ ಬೆಲ್ಟ್ ಅಲ್ಲಿ ನಿಮಗೆ 150 ಇಂದ ಪ್ರೊವೈಡ್ ಮಾಡಿದ್ದೀವಿ. ಅಂದ್ರೆ ಕೆಲವು ಲೆದರ್ ಪ್ಯೂರ್ ಲೆದರ್ ಇರ್ತದಲ್ಲ, ಲೆದರ್ ಉಂಟು ನಿಮಗೆ. ಪ್ಯೂರ್ ಲೆದರ್ ಅಲ್ಲಿ ನಿಮ್ಗೆ ಫಾರ್ಮಲ್ ಬೇಸ್ ನೋಡೋದಾದ್ರೆ ನಿಮ್ಗೆ ಪ್ಯಾಟರ್ನ್ ಬೇರೆ ಬರುತ್ತೆ, ಬ್ರ್ಯಾಂಡ್ ನೇಮ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂದ್ರೆ ಇದಕ್ಕೆ ಉಂಟಲ್ಲ ಓನ್ಲಿ ಲಾಕ್ ಮಾಡಿದ್ರೆ ಆಯ್ತು. ಈಗ ಬ್ರ್ಯಾಂಡ್ ಲೋಗೋಸ್ ಎಲ್ಲ ನಿಮ್ಗೆ ವಿತ್ ಫಾರ್ಮಲ್ ಬೇಸ್ ಎಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ. ಈ ತರ ಬೆಲ್ಟ್ ಆಲ್ಮೋಸ್ಟ್ ಅಲ್ಲಿ ಹಾಕ್ತಾರೆ. ಸ್ವಲ್ಪ ಫ್ಯಾಷನ್ ಅಲ್ಲಿ ಡಿಫ್ರೆಂಟ್ ಆಗಿ ನೋಡೋದಾದ್ರೆ ನಿಮ್ಗೆ ಈ ತರ ಪ್ರಾಡಕ್ಟ್ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಜೀನ್ಸ್ ಕಲೆಕ್ಷನ್ ಲೆದರ್ ನೋಡೋದಾದ್ರೆ ನಿಮ್ಗೆ ಒಂದು ಬೆಲ್ಟ್ ಅನ್ನ ನಿಮ್ಗೆ ವಿತ್ ಗ್ಯಾರಂಟಿ ಕೊಡ್ತಾರೆ. 4 ಇಂದ 5 years ಯೂಸ್ ಮಾಡ್ಬೋದು. 5 years? ಎಸ್ ಶೋರ್.
ಓನ್ಲಿ 399. 399ಕ್ಕೆ 5 ವರ್ಷ ಯೂಸ್ ಮಾಡುವಂತ ಬೆಲ್ಟ್ ಗ್ಯಾರಂಟಿ ಕೊಡ್ತಿರೋದಕ್ಕೆ ಕನ್ಫರ್ಮ್ ಮಾಡಿ. ಇದು ಗ್ಯಾರಂಟಿ ಕೊಡ್ತೀನಿ. ಬಟ್ ಈ ಮೆಟಲ್ ಉಂಟಲ್ಲ, ಮೆಟಲ್ ನೋ ಗ್ಯಾರಂಟಿ. ಮೆಟಲ್ ನೋ ಗ್ಯಾರಂಟಿ. ಇದು ಗ್ಯಾರಂಟಿ ಇರಲ್ಲ. ಇದು ಏನಾದ್ರು ಹೋದ್ರೆ ಏನ್ ಮಾಡ್ತೀರಾ ಇದು ಅಂದ್ರೆ ನಮ್ಮಲ್ಲಿ ಶಾಕ್ ಸಿಗುತ್ತೆ, ಚೇಂಜ್ ಮಾಡಿ ಕೊಡ್ತೀರಾ? ಅದು ನೀವು ಬೈ ಮಾಡಿ ತಗೋಬಹುದು. ಅಂದ್ರೆ ಇದು ಸದ್ಯಕ್ಕೆ ಏನು ಆಗಲ್ಲ, ಏನಾಗಲ್ಲ. ಅಂದ್ರೆ ಎಲ್ಲ ನಮ್ಮ ಇದು fault ಕೆಳಗಡೆ ಆಗಿ- ಬಿದ್ರೆ Okay. ಅಂದ್ರೆ ಇದು ಸೊ ಮೆಟಲ್ ಏನಾದ್ರು ಹಾಕಿರೋ ತಾಗಿದ್ರೆ ಏನಾದ್ರು ಇದು ಸ್ವಲ್ಪ ಇದು ಕಟ್ ಆಗ್ಬೋದು ಅಷ್ಟೇನೆ. ಬಟ್ ಈ ಪೋರ್ಷನ್ ಏನಾಗಲ್ಲ. ಏನೇ ಅಲ್ಲ, ಈಗ ಕೆಲವು ಟಿಸ್ಟ್ ಮಾಡ್ತಾರೆ, ಹೇಗಾದ್ರೂ ಮಾಡಿ. ವಾಟರ್ ಒಂದು ಟಚ್ ಮಾಡ್ಲಿಕ್ಕಿಲ್ಲ, ನೀರಿಗೆ ಟಚ್ ಆಗಿ ಲೆದರ್ ಅಲ್ಲ, Okay. ಇದು ರಿಮೂವ್ ಆಗ್ತದೆ. ಬಿಡ್ತದೆ. ಇದು ರಿಮೂವ್ ಆಗ್ತದೆ. ವಾಟರ್ ಒಂದು ಟಚ್ ಆಗ್ಲಿಕ್ಕಿಲ್ಲ. ವಾಟರ್ ಟಚ್ ಆಗದೆ ಯೂಸ್ ಮಾಡಿದ್ರೆ ಉಂಟಲ್ಲ ನಿಮ್ಗೆ ಒಂದು ಮಿನಿಮಮ್ ಒಂದು 4 years ಯೂಸ್ ಮಾಡೋ, ಮಿನಿಮಮ್ 4 years ಯೂಸ್ ಮಾಡ್ಬೋದು ನಿಮ್ಗೆ, ವಿತ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಇದೀಗ 399. ಇದೆಲ್ಲ ನಾರ್ಮಲ್ ಆಗಿ ಇದು ಸೇಮ್ ಅದೇ. ಇದು ಡಿಸೈನ್ ಚೇಂಜ್ ಇದೆ, ಅದರಲ್ಲಿ ಸೇಮ್ ಒಂದೇ ಡಿಸೈನ್. ಪ್ಯಾಟರ್ನ್ ಬೇರೆ ಬೇರೆ ಡಿಸೈನ್ ಬರುತ್ತೆ ನಿಮ್ಗೆ. ಪ್ಯಾಟರ್ನ್ ವುಡ್ಲ್ಯಾಂಡ್ ಉಂಟು ನಿಮ್ಗೆ, ಬೇರೆ ಬೇರೆ ಉಂಟು ನಿಮ್ಗೆ, ಸಿಕೆ ಉಂಟು, ಟಾಮಿಲ್ ಫಿಗರ್. ಒಂಚೂರು ಸೇಮ್ ಇದೆಲ್ಲ ಒಂದೇ ಇದು ಹೆಚ್ಚು ಕಮ್ಮಿಗೆ ಅಂತ ಇದು 190. ಇದೆಲ್ಲ ರೇಟ್ ಸೇಮ್. ಸ್ವಲ್ಪ ಲೆದರ್ ಇದೆ ನಿಮ್ಗೆ, ಇದು ರಬ್ಬರ್ ಫ್ಯಾಬ್ರಿಕ್ ಇದೆ ನಿಮ್ಗೆ. ಇದು ಏನ್ ಆಗಲ್ಲ ಸರ್ ಯೂಸ್ ಮಾಡೋದಾಗಲ್ಲ. ಬಟ್ ಇದೇನಪ್ಪ ಅಂದ್ರೆ ಇದರಷ್ಟು ಬಾಳಿಕೆ ಇರಲ್ಲ. ಇದು ಕ್ರಮೇಣ ಓಪನ್ ಎಲ್ರಿಗೂ ಈಗ ಇದೇ ತಕೊಳ್ಳಿಕ್ಕೆ ಆಗಲ್ಲ, ಕಮ್ಮಿ ರೇಟ್ ಇದು ಇದೆ. ಇದು ಸಹ ಎರಡು ಆಪ್ಷನ್ ಎಲ್ಲ ಇದೆ. ಆಕ್ಚುಲಿ ಜಾಕೆಟ್ ಒಂದು ಸರಿ ಫೀಲ್ ಮಾಡಿ ಅದೇ ನಿಮಗೆ ಇನ್ಸೈಡ್ ನೆಟ್ಟೆಡ್ ಫ್ಯಾಬ್ರಿಕ್ ಕೊಡ್ತಾ ಇದ್ದೀನಿ. ತೆಗಿರಂತೆ ಹಾಕಿ ನೋಡಿ ವಾಚ್ ಮಾಡಿ. ಡಬಲ್ ಇದೆಯಾ? ಕ್ಲಾತ್ ಡಬಲ್ ಇದೆ. ಆಕ್ಚುಲಿ ಇದಂದ್ರೆ ನಿಮ್ಗೆ ಇನ್ಸೈಡ್ ಸ್ವೆಟ್ ಆದ್ರೆ ಲೈಟ್ ಮಳೆಗೂ ಆಗ್ತದೆ ಮತ್ತೆ ಇದಕ್ಕೂ ಆಗ್ತದೆ. ನಿಮ್ಗೆ ಜರ್ನಿಗೆಲ್ಲ ನಿಮ್ಗೆ ಆಕ್ಚುಲಿ ಬೆಟರ್ ಇದೆ, ಪರ್ಫೆಕ್ಟ್ ಇದೆ. ಮತ್ತೆ ಇನ್ಸೈಡ್ ನೆಟ್ಟೆಡ್ ಫ್ಯಾಬ್ರಿಕ್ ಹೌದಾ? ಬರುತ್ತೆ. ಅದಕ್ಕೆ ಅಂತಿರೋದು ಇದು ಸ್ಪೋರ್ಟ್ಸ್ ಐಟಮ್ ಇದೆ ನಿಮ್ಗೆ. ಇದು ಆಕ್ಚುಲಿ ನಿಮ್ಗೆ ಸ್ವೆಟ್ ಆದ್ರೂ ಅಥವಾ ಗೊತ್ತಾಗಲ್ಲ ಇನ್ಸೈಡ್ ನಿಮ್ಗೆ. ಇದು ಈ ಬಾಕಿ ಜಾಕೆಟ್ ಆದ್ರೆ ಒಳಗೆ ಇವಾಗ ಸ್ಪೋರ್ಟ್ಸ್ ಹೋಗ್ತಾ ಇರ್ತಾರ, ಜರ್ನಿ ಮಾಡ್ತಾ ಇದಾರೆ ನಿಮ್ಗೆ, ಅಟ್ಲೀಸ್ಟ್ ನೈಟ್ ಟೈಮ್ ಜರ್ನಿ ಮಾಡೋದ್ರೆ ನಿಮ್ಗೆ ಚಳಿಗೆಲ್ಲ ಬೆಟರ್ ಇದೆ, ಚಳಿ ಆಗೋದಿಲ್ಲ ನಿಮ್ಗೆ. ಇದು ಕಂಫರ್ಟಬಲ್ ಫೀಲ್ ಬರುತ್ತೆ ನಿಮ್ಗೆ. ಈ ನಾರ್ಮಲ್ ಜಾಕೆಟ್ ಇದು ಒಂದು ಸಿಂಗಲ್ ಲೇಯರ್ ಬರುತ್ತಲ್ಲ, ಸಿಂಗಲ್ ಲೇಯರ್ ಬರುವಾಗ ಇನ್ನ ಶೆಕೆ ಜಾಸ್ತಿ ಆಗುತ್ತೆ. ಸೆಕೆ ಜಾಸ್ತಿ ಆಗ್ತದೆ. ಬಟ್ ಇದರಲ್ಲಿ ಶೆಕೆ ಆಗೋದಿಲ್ಲ, ಇದು ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡುತ್ತೆ ಇದು ನಿಮ್ಗೆ. ನೆಟ್ಟೆಡ್ ಫ್ಯಾಬ್ರಿಕ್ ಇದೆ. ಇದು ಪ್ರೈಸ್ ಹೇಳ್ತೀರಾ? ಎಷ್ಟು ಪ್ರೈಸ್? ಹೆಡ್ ಮಾತ್ರ ಕಂಫರ್ಟ್ ಓನ್ಲಿ 499. ಓನ್ಲಿ 499. 10% ಲೆಸ್. 499 Yes. ವಿತ್ 10% ಲೆಸ್. ಗೈಸ್ 499 ಗೆ ಮೆಟೀರಿಯಲ್ ಉಳಿದ ಒಬ್ಬರಂದಿಷ್ಟು ನಮಕ್ ಸೆಕೆಂಡ್ ಕೆಲವು ಜಾಕೆಟ್ ಬರ ಬಾರಿ ಬುಕ್ ಹೊರ ಬರ್ಸಬಾರ್ದು, ಬುಕ್ಕ ಪಾಡ್ರ ಆಪಜಿ, ಬುಕ್ಕ ದೆಪ್ಪೋಡಾಪು ನಂಚತ್ತು ಯೂಸ್ ಮಾಡ್ಕೊಳ್ಳಿ ನಾನು ಹೇಳಿರ ಬಂದ 10 ಡಬಲ್ ಕೋಟಿಂಗ್ ಮೆಟೀರಿಯಲ್ ಬರುತ್ತೆ, ಹೌದು. ಸಿಂಗಲ್ ಕೋಟಿಂಗ್ ಅಲ್ಲ. ಇಲ್ಲಿ ಡಬಲ್ ಗೊತ್ತಾಗ ಅಬ್ಸರ್ವ್ ಮಾಡಬಹುದು ನಿಮಗೆ, ವಿಚ್ ಇಸ್ ಸ್ಟ್ರೆಚಬಲ್ ಇದೆ, ಕಂಫರ್ಟ್ ಟಚಬಲ್ ಅಲ್ಲ, ಕಂಫರ್ಟಬಲ್. ಇದು ಹಾಕೊಂಡು ಏನು ಅಂದ್ರೆ ಅನ್ಕಂಫರ್ಟಬಲ್ ಆಗಲ್ಲ, ಅನ್ಕಂಫರ್ಟಬಲ್ ಆಗಲ್ಲ. ಯಾಕೆ ಆಕ್ಚುಲಿ ಇದು ವೇರ್ ಮಾಡಿದ್ರೆ ಉಂಟಲ್ಲ ನಿಮಗೆ, ಎಕ್ಸಾಂಪಲ್ ನೀವು ಪಾರ್ಟಿಗೆ ಹೋಗ್ತಾ ಇದ್ದೀರಾ, Okay, okay. ಮಾಡಲ್ ಟಿ ಶರ್ಟ್ ಹಾಕಿದ್ರೆ ಮೇಲೆ ಹಾಕೊಂಡು ವಿತೌಟ್ ಜಿಪ್ ಮಾಡಿ ಶೂ ಎಲ್ಲ ಹಾಕಿ ಹೋದ್ರೆ ಉಂಟಲ್ಲ, ಇದೊಂಥರ ಪ್ರೀಮಿಯಂ ಲುಕ್ ಬರುತ್ತೆ. ನೀವು ಸಪೋಸ್ ಚಳಿಗೆ ಹಾಕ್ತಾರೆ ಅದೇ ಜಿಪ್ ಹಾಕೊಂಡು ಚಳಿಗೂ ಆಗುತ್ತೆ. ಹೋಗಿ ನೀವು 499 ಗೆ ಅದು ಕೊಡ್ತಿದ್ದೀರಾ? 499 ವಿತ್ 10% ಲೆಸ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಸೈಜ್ ಇದೆ, ಎಲ್ಲ ಸೈಜ್ ಚಿಕ್ಕದವರಿಗೆ ಎಲ್ಲಿಂದ ಡಬಲ್ ಎಕ್ಸೆಲ್ ವರೆಗೂ ಬರುತ್ತೆ. ಎಲ್ಲಿಂದ ಡಬಲ್ ಎಕ್ಸೆಲ್ ಬರುತ್ತೆ. ಇದೆಲ್ಲ ಫುಲ್ ಸ್ಲೀವ್ ಅಲ್ವಾ? ಇದು ಆಗುತ್ತೆ ಯೂಸ್. ಗುಡಿಯದಲ್ಲಿ ನಿಮ್ಗೆ ಹೈಯೆಸ್ಟ್ ಇನ್ನ ಚಳಿಗಾಲ ಸ್ಟಾರ್ಟ್ ಅಲ್ಲ, ಹೌದು. ಮಳೆ ಎಲ್ಲ start ಅಲ್ಲ ನಿಮ್ಗೆ. ಹೈಯೆಸ್ಟ್ ನಿಮ್ಗೆ ವಿತ್ ಇನ್ಸೈಡ್ ಸ್ಪನ್ ಮೆಟಲ್ ಬರುತ್ತೆ ನಿಮ್ಗೆ. ಮತ್ತೆ ಇದನ್ನ ಹೆವಿ ದಪ್ಪ ಕೊಡ್ಲಿಲ್ಲ. ಹೆವಿ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಹೆವಿ ಥಿಕ್ನೆಸ್ ಬಂದ್ರೆ ಏನಾಗುತ್ತೆ, ವಾಶಿಗೂ ಕಷ್ಟ, ವಾಶಿಗೂ ಕಷ್ಟ. ಒಂದು ನೂಲ್ಸ್ ಎಲ್ಲ ಉಂಟಲ್ಲ ನಿಮ್ಗೆ, ಶರ್ಟ್ ಬಾಡಿಗೆ ಸ್ವೆಟ್ ಸಹ ಜಾಸ್ತಿ ಆಗುತ್ತೆ. ಬಟ್ ಇದಾಗಲ್ಲ ನಿಮ್ಗೆ. ಈ ನಾರ್ಮಲ್ ಬೇಸಿಗೆ ಟೈಮಲ್ಲಿ ಹಾಕ್ಬೋದು, ಚಳಿ ಟೈಮಲ್ಲಿ ಹಾಕ್ಬೋದು. ಊಲ ಇಜ್ಜು ಒಂದು ಬಾಯರಜ್ಜಿ ಮಾತ ಐಟಮ್ ಉಂಡು ನಮ್ಮ ಶರತ್ಡ. ಸೊ ಖುಷಿ ಅಂಡ್ ಬರ್ತದೆ. ಒಂದು ಶರತ್ನ ಮೆಗ್ಗಿ ಸಚಿನ್ ಬಂದು ಹಾಯ್ ಬಂದೆ ಅದು ಹೇಳುದಾದ್ರೆ ಈ ನಮ್ಮ ಸುಳ್ಯ ಪುತ್ತೂರಿನ ಜನರಿಗೆ ಏನಾದ್ರು ಸುಳ್ಯ ಜನರಿಗೆ ಹೇಳೋದೇನಂತ ಅಂದ್ರೆ, ನಾನು ನಿಮ್ಮಲ್ಲಿ ಒಬ್ಬನಾಗ್ಬೇಕು, ಓಕೆ, ನಿಮ್ಮೊಟ್ಟಿಗೆ ಬೆರಿಬೇಕು. ಎಸ್, ನಂಗೆ ನಿಮ್ಮ ಪ್ರಾಫಿಟ್ ಗಿಂತ ನಿಮ್ಮ ಪ್ರೀತಿ ಬೇಕು. ಇಲ್ಲಿ ಜನಕ್ಕೆ ಉಂಟಲ್ಲ, ಇಲ್ಲಿ ಜನಕ್ಕೆ ಅಂತ ನಾನು ಪ್ರತಿಯೊಂದು ಪ್ರೊವೈಡ್ ಮಾಡಿರೋದು. ಓಕೆ ಓಕೆ ಇಲ್ಲಿ ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ ಇಂದ ಪ್ರತಿಯೊಂದು ವರ್ಕ್ ಹೋಗೋರಿಗೂ ಅಂತಾನೆ ಪ್ರೊವೈಡ್ ಮಾಡಿರೋದು. Yes, yes. ಇಷ್ಟು ಪ್ರೀಮಿಯಂ ಕ್ವಾಲಿಟಿನ ಇಷ್ಟು ಲೋ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೇನೆ ಅಂತಂದ್ರೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ, ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಲಿ ಅಂತ. ಎಸ್ ಎಸ್, ಪ್ರತಿಯೊಬ್ಬರಿಗೂ ಒಂದು ಬಟ್ಟೆ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟನೇ. ಪ್ರತಿಯೊಬ್ಬರಿಗೂ ನಾನು ಡೈಲಿ ನ್ಯೂ ಪ್ಯಾಟರ್ನ್ ಹಾಕ್ಬೇಕು, ನ್ಯೂ ಮಾಡೆಲ್ ಹಾಕ್ಬೇಕು, ಅಟ್ಲೀಸ್ಟ್ ಒಂದು ಕಾಲೇಜ್ ಡೇ ಬರುವಾಗ ನೀವು ಡ್ರೆಸ್ ಹಾಕ್ಬೇಕು ಅಂತ ಇರುತ್ತೆ. ಬಟ್ ಮನೆ ಪ್ರಾಬ್ಲಮ್, ಅವ್ರ ಇರೋ ಸಿಚುವೇಶನ್ಗೆ ಯಾರಿಗೂ ಸಹ
ಇರೋ ಆಸೆನೆಲ್ಲ ಅದನ್ನ ಹಿಡಿದಿಟ್ಕೊಳ್ತಾ ಇದ್ದಾರೆ. ಸೊ ಆ ರೀಸನ್ಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ನಾನು. ಈಗ ನೀವು ಈಗ ಇಲ್ಲಿಂದ ಕಾಲ್ ಬರ್ತದೆ ಒಂದು ಪುತ್ತೂರಿಗೆ ಒಂದು ಡ್ರೆಸ್ ಬೇಕು ಅಂದ್ರೆ ಏನ್ ಮಾಡ್ತೀರಾ ನೀವು? ಪ್ರೊವೈಡ್ ಕಳಿಸ್ತೀನಿ ನಾನು ಸರ್. ಕಳಿಸ್ತೀರಾ? ಕೊರಿಯರ್ ಚಾರ್ಜ್ ಆಲ್ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ನಿಮ್ಗೆ ಇದು ಕೊರಿಯರ್ ಇರುತ್ತೆ. ಇದು ಕೊರಿಯರ್ ಇರುತ್ತೆ ಅಂದ್ರೆ ಕಳಿಸುವಂತ ಆಪ್ಷನ್ ಇದೆ ನಿಮ್ಗೆ. ಕೆಲವರಿಗೆ ಬರಕ್ಕಾಗಲ್ಲ, ಡ್ರೆಸ್ ನೋಡಿರ್ತಾರೆ ವಿಡಿಯೋದಲ್ಲಿಯೋ ಈ ತರ ಬೇಕು ಶರತ್ ಅಂದ್ರೆ ನಿಮ್ಗೆ ಓಕೆ ಮಾಡ್ಬೋದು, ಡೆಫಿನೆಟ್ಲಿ ಇರುತ್ತೆ. ಆಲ್ಮೋಸ್ಟ್ ಇದೇ ಬರ್ತದೆ ತೂಕ ಓಲ ಬರ್ರ ಆಯ್ಜಿ ಬಂಡ ಪುತ್ತೂರ್ದಾಗ್ಲಿಗೆ ಅಥವಾ ದೂರದ ಹಂಚಿ ಮಡಿಕೇರಿದಾಗ್ಲಿ ಅಥವಾ ಓಲ ಇತ್ತನಾಗ್ಲಿಗ್ಲ ಬೇರೆ ಕಡ್ಪುಡ್ವೇರು ಸೈಜ್ ನಿಗ್ಲೆಗೆ ಹೋಗುವ ಡೌಟ್ ಉಪ್ಪ ಅಂದ್ರೆ ಕರೆಕ್ಟ್ ಫಿಟ್ ಪೋ ಸೈಜ್ ಪಂಡ ಅಂಡ ಶರತ್ ಪನ ಹೋಯ್ತೇವೆ ದಾದ ಬಂಡ 6ನೇ ನ್ಯೂ ಡಾಟ್ ಡ್ರೆಸ್ ಮಾಡ್ತಾ ಲೋಗೋ ಬರ್ತದು ಒಂಜಿ ಶರ್ಟ್ ಬರೋದು ಅನ್ನೋದು ಪಂಡ ಅವು ಎಡ್ಡೆ ಪ್ರೈಸ್ ಕ್ವಾಲಿಟಿ ಹೆವಿ ಪ್ರೀಮಿಯಂ ಪ್ರೈಸ್ ಅಲ್ಲಿ ಓಕೆ ರಿಸಿಬಲ್ ಪ್ರೈಸ್ ಅಲ್ಲಿ ರಿಸಿಬಲ್ ಇದು ಅಂದ್ರೆ ರಿಸಿಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿನ ಕೊಡ್ತೀನಿ. ವಿತ್ ಹೇಗಪ್ಪ ಅಂತಂದ್ರೆ ನಿಮ್ಗೆ ನಮ್ಮ ಶಾಪ್ ನೇಮ್ ಅಲ್ಲೇ ನ್ಯೂ ಡಾಟ್ ಈಗ ನನಗೆ ಶರ್ಟ್ ಆದ್ರೆ ಒಂದು ಇಲ್ಲಿ ಲೋಗೋ ಇರ್ತದೆ ವಿತ್ ನಮ್ಮ ಶಾಪ್ ನೇಮ್ ಅಲ್ಲೇ ವಿತ್ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾ ಇದೀವಿ. ಓನ್ ಮ್ಯಾನುಫ್ಯಾಕ್ಚರ್ ಮೆಟೀರಿಯಲ್ ಎಲ್ಲ ಅದೇ ಹೆವಿ ವಿತ್ ಮೆಟೀರಿಯಲ್ ಬೈ ಮಾಡಿ ವಿತ್ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. Okay. ನ್ಯೂ ಡಾಟ್ ಡ್ರೆಸ್ ಮಾರ್ಟ್ ಅನ್ನೋದು ಹೆಸರಲ್ಲೇ ನಮ್ಮ ಶಾಪ್ ನೇಮ್ ಅಲ್ಲೇ ನಿಮ್ಗೆ ಒಂದು ಸದ್ಯದಲ್ಲೇ ನಿಮ್ಗೆ ನಮ್ಮ ಶಾಪ್ ಅಲ್ಲೇ ಪ್ರೊವೈಡ್ ಮಾಡ್ತೀನಿ ನಿಮ್ಗೆ ವಿತ್ ಬಿಗ್ ಆಫರ್ ಒಟ್ಟಿಗೆ ಪ್ರೊವೈಡ್ ಮಾಡ್ತೀನಿ ಅದನ್ನ. ಬಿಗ್ ಆಫರ್ ಒಟ್ಟಿಗೆ ಅಂದ್ರೆ ಎಲ್ರಿಗೂ ತಕೊಳ್ಳುವಾಗ ಒಂದು ಎಲ್ಲರಿಗೂ ತಕೊಳ್ಳುವಾಗೆ ವಿತ್ ಕಲೆಕ್ಷನ್ ನೋಡಿದ್ರೆ ಇನ್ನು ಆಲ್ಮೋಸ್ಟ್ ನಮ್ಮ ಬ್ರ್ಯಾಂಡ್ ಅಲ್ಲಿ ಇನ್ನು ಸ್ಟಿಚ್ ಆಗ್ತಾ ಬರುತ್ತೆ ನಿಮ್ಗೆ ಪ್ರತಿ ಒಂದು ನಿಮ್ಗೆ ನ್ಯೂ ಕಲೆಕ್ಷನ್. ರಜೆ ದಿನ ಅಂತ ಇದೆಯಾ? ನಮ್ಗೆ ರಜೆ ದಿನ ಅಂತ ಇಲ್ಲ ಸರ್. ಒಂದು ರಜೆ ದಿನ ಅಂತಂದ್ರೆ ಅಂದ್ರೆ ಕೆಲವೊಂದೊಂದು ಸಂಡೆ ಅಂತ ಇರ್ತಾರೆ, ಸಂಡೇ ಇರ್ತದೆ. ಸಂಡೇ ಸ್ವಲ್ಪ ಈವ್ನಿಂಗ್ ಬೇಗ ಕ್ಲೋಸ್ ಆಗುತ್ತೆ, ಒಂದು 6ಗೆ. ಟೈಮಿಂಗ್ ಎಲ್ಲಿ ನಿಮ್ದು? ಬೆಳಿಗ್ಗೆಯಿಂದ ಬೆಳಗ್ಗೆ ಏನಿಲ್ಲ ಅಂತ ನಿಮ್ಗೆ ನಮ್ದು ಓಪನಿಂಗ್ ಟೈಮ್ 8:30 ಟು ಮಾರ್ನಿಂಗ್ 8:30 ಇಂದ ಈವ್ನಿಂಗ್ 8:30 ವರೆಗೂ ಇರ್ತೀವಿ. ಮಾರ್ನಿಂಗ್ 8:30 ಈವ್ನಿಂಗ್ 8:30 ವರೆಗೂ ಇರ್ತೀವಿ. 8:39 ಅದು ಕಸ್ಟಮರ್ ಇನ್ಸೈಡ್ ಇದ್ರೆ ನಿಮ್ಗೆ 10 ಆಗ್ಬೋದು 12 ಆಗ್ಬೋದು. ಕಸ್ಟಮರ್ಗೆ ಬೇಜಾರಾಗಲ್ಲ ಕ್ಲೋಸ್ ಮಾಡಿ ಅನ್ನೋ ಹೋಗಲ್ಲ. ಕಸ್ಟಮರ್ ಒಳಗಡೆ ಒಂದ್ ಕಸ್ಟಮರ್ ಇದ್ರು ಸಹ ನಿಮಗೆ ಮಿನಿಮಮ್ 3 o'clock ವರೆಗೂ ಇರ್ತೀವಿ ಅವರೊಟ್ಟಿಗೆ. ಒಳ್ಳೆದಾಗ್ಲಿ ಮಾತ್ರ ಗೊತ್ತಾವು ಬೇರೆ ಎಲ್ಮಾರ ಕತ್ತಲೆ ಎಲ್ಮಾರ ಬೇರೆ. ನಿಮ್ಮ ಮನೆಯಲ್ಲಿ ಇರೋದು? ನಮ್ಮದು ಮನೆ ಪ್ರಾಪರ್ ಅಂತ ಅಂದ್ರೆ ನಿಮ್ಗೆ ಶಿವಮೊಗ್ಗ. ಓಕೆ, ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲಿ ಹೇಳ್ದೆ. ಓಕೆ, ಇಲ್ಲಿ ನಾನ್ ಬಂದು ಪುತ್ತೂರಲ್ಲಿ ಬಂದು ಇಲ್ಲಿ ಒಂದು ಮಂಗಳೂರು ಬಂದು ನಾನು ಏನಿಲ್ಲ 5 years ಆಯ್ತು. ಓಕೆ, ಒಂದು ಶಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು. ಓಕೆ, ಇವಾಗ ನನ್ನ ಸ್ವಂತದ ಇದರಲ್ಲಿ ಮಾಡ್ತಾ ಇದೀವಿ. ಸ್ವಂತ ಕಾಲಲ್ಲಿ ನಿಂತ್ಕೊಂಡು ಇಲ್ಲಿ ಮಾಡ್ತಿದ್ದೀರಾ? ಇಲ್ಲಿ ಮಾಡ್ಲಿಕ್ಕೆ ರೀಸನ್ ಅಂತಂದ್ರೆ ಜನಗಳಿಗೆ ಅನುಕೂಲ ಆಗೋ ರೀತಿ ಮಾಡ್ತಾ ಇದ್ದೀನಿ. ಓಕೆ, ಓಕೆ. ಹೇಗೆ ಜನಗಳು ಇಲ್ಲಿ ನನಗೆ ಸರೌಂಡಿಂಗ್ ಅಂತ ಬಂದ್ರೆ ಇಲ್ಲಿ ತುಂಬಾ ಜನ ಫ್ರೆಂಡ್ಸ್ ಕಲೆಕ್ಷನ್ ಇದ್ದಾರೆ, ನನಗೆ ಬ್ರದರ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ತುಂಬಾ ಜನ ಪರಿಚಯ ಇದ್ದಾರೆ. ತುಂಬಾ ಜನ ಹೇಳೋರು ಒಂದು ಮಾಡು, ಒಂದು ರೀತಿ ಇದು ಮಾಡು ಅಂತ ತುಂಬಾ ಜನ ನಂಗೆ ಸಪೋರ್ಟ್ ಮಾಡೋರು. ಸೊ ಅದು ಒಂದು ರೀಸನ್ಗೆ ಅವ್ರಿಗೆ ಅನುಕೂಲ ಆಗೋ ರೀತಿ ಇಲ್ಲಿ ಜನಗಳ ಕ್ಲೈಮೇಟ್ ಅನ್ನು ನೋಡ್ಕೊಂಡು ಹೇಗೆ ಯಾವ ತರ ಇದ್ದಾರೆ, ಅವ್ರಿಗೆ ಯಾವ ತರ ನಾನ್ ಕೊಟ್ರೆ ಅವ್ರಿಗೆ ಯೂಸ್ ಆಗ್ಬೋದು, ಯಾವ ತರ ಅವ್ರ ಜೊತೆ ನಾನು ಅವ್ರೊಬ್ಬರಲ್ಲಿ ಆಗ್ಬೇಕು, ಅವ್ರ ಪ್ರೀತಿ ಹೇಗೆ ಗಳಿಸ್ಬೇಕು ಅನ್ನೋ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರಾಫಿಟ್ ಗಿಂತ ಪ್ರೀತಿನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ನಾನು ಈ ಶಾಪ್ ಅನ್ನು ಓಪನ್ ಮಾಡಿದ್ದೀರಾ. ಸುಳ್ಯ ಪುತ್ತೂರು ಭಾಗದಲ್ಲಿ ಮುಲ್ಪದಾಗ್ನ ಪ್ರೀತಿ ಎಡ್ಡೆ ತಿಕ್ಕದು ಪಣದಲ್ಲಿ ಅವು ಒಂಜಿ ಎಂಕ್ಲೆಗ್ ಮಸ್ತ್ ಇಷ್ಟ ಅಂದ್ರಿ ಪಂಡ ಮುಲ್ಪದಾಗ್ಲಿನ ನಮ್ಮ ಪೂರ ಪ್ರೀತಿ ತಿಕ್ಕೋಣ ಅಗ್ಲಿಕ್ಲ ನಮ್ಮ ಅಂಚನೆ ಪ್ರೀತಿ ಕೊರಡಾಪುನು. ಸೊ ಅಂಚನೆ ಇಗ್ಲು ಮಾತ ಬರ್ತದ ಮುಲ್ಪ ಎಡ್ಡೆ ಪ್ರೋತ್ಸಾಹ ಕೊರ್ಕ ಮುಗ್ಲ ಬಿಸ್ನೆಸ್ ಮಾಡ್ಪಕ ಎಡ್ಡೆ ಆಫರ್ಲ ಕೊರೊಂದುಲ್ಲೆ. ಸೊ ಮೆಟೀರಿಯಲ್ ತೂವಲ್ಲಿ ನಿಗ್ಲೆ ಹೊರ ಬತ್ತು ವಿಸಿಟ್ ಮಾಡ್ತುವಲ್ಲಿ ಕೂಡ ಎನ್ನ ಈ ವಿಡಿಯೋ ತೂತು ನಿಗ್ಲು ಬರ್ತನಂಡ ಎಡ್ಡೆ ಆಫರ್ ಕೊರೊಂದುಲ್ಲ ಇರುತ್ತೆ ಸದ್ಯ ಮಟ್ಟಿಗೆ ನಿಗ್ಲು ಸುಳ್ಯದಾಗ್ಲಾವಡು ಪುತ್ತೂರ್ದಾಗ್ಲಾವಡು ಈ ವಿಡಿಯೋ ಏರ್ ಪೂರ ತೂವೊಂದುಲ್ಲರು ಆಗ್ಲಿ ಪೂರ ಎಡ್ಡೆ ಆಫರ್ ಕೊರೊಂದುಲ್ಲ ಇರುತ್ತಲ್ಲ 1000 ಮೂಜಿ ಟಿ ಶರ್ಟ್ ಅಂಚ ಪೂರ ನಿಗ್ಲಿಗೆ ಮಲ್ಲ ಕಷ್ಟ ಒಂದು ಸುಳ್ಯದ ಪುತ್ತೂರು ಸುಳ್ಯಾಗ ಇಂಚ ಪೂರ ಬರ್ಪುನಂಡ ಸುಳ್ಯದಾಗ್ಲಿಕ್ಕೆ ಆಲ್ಮೋಸ್ಟ್ ಪಣೊಂದುಲ್ಲೆ ಬಲೆ ಮುಲ್ಪನೆ ನಮ್ಮ ಜಟ್ಟಿಪಾಲ ಪೋಪುನ ಕ್ರಾಸ್ ರೋಡ್ ಉಂಟೆ ಮುಲ್ಪನೆ ಇಪ್ಪುನ ಶಾಪ್. ಒಳ್ಳೇದಾಗಿ ದೇವ್ರು ಒಳ್ಳೇದು ಮಾಡ್ಲಿ. ಯಾರೆಲ್ಲ ನೋಡ್ತಿದ್ದಾರೆ ಅವರಿಗೆಲ್ಲ ಒಂದು ಏನಾದ್ರು ಹೇಳ್ತೀರಾ ಅಂದ್ರೆ ನೆಕ್ಸ್ಟ್ ಬರುವವರಿಗಾದ್ರೂ ಆಫರ್ ಏನಾದ್ರು ಇದೆಯಾ ಈ ವಿಡಿಯೋ ನೋಡಿ? ಅವರಿಗೆ ಹೇಳೋದು ರೀಸನ್ ಇಷ್ಟೇನೆ. ಆಕ್ಚುಲಿ ಒಂದು ಆಫರ್ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ಸ್ವಲ್ಪ ಡಿಫ್ರೆಂಟ್ ಆಗಿ ಆಫರ್ ಕೊಡ್ತಾರೆ. ಡಿಫ್ರೆಂಟ್ ಆಫರ್ ಕೊಡ್ತಾ ಇದೀವಿ ಅಂತ ಕ್ವಾಲಿಟಿ ಯಾವ್ದು ಕೊಡ್ತಾರೆ ಅಂತ ಥಿಂಕ್ ಮಾಡ್ಬೇಕು ಫಸ್ಟ್. ಮೇನ್ ಕ್ವಾಲಿಟಿ ಕೊಡ್ತಾರೆ ಆಫರ್ ಅಂತ ಕ್ವಾಲಿಟಿ ಯಾವ್ದು ಕೊಡ್ತಾ ಇದಾರೆ, ಯಾವ್ದನ್ನ ಪ್ರೊವೈಡ್ ಮಾಡ್ತಾ ಇದಾರೆ, ಎಷ್ಟು ಪ್ರೈಸ್ ಪ್ರೊವೈಡ್ ಮಾಡ್ತಾ ಇದಾರೆ ನಿಮ್ಗೆ ಅದನ್ನ ಥಿಂಕ್ ಮಾಡಿ ಒಂದ್ಸರಿ ಪ್ರತಿ ಒಂದ್ ಶಾಪ್ ಅಲ್ಲಿ ಅಬ್ಸರ್ವ್ ಮಾಡಿ. ನನ್ನ ಶಾಪ್ಗೆ ಬನ್ನಿ ಅಂತ ಹೇಳಲ್ಲ ನಾನು ಯಾರಿಗೂ, ಬೇರೆ ನೋಡಿ ಕಲೆಕ್ಷನ್ ನೋಡಿ ನನ್ನ ಶಾಪ್ ಅಲ್ಲಿ ಅಬ್ಸರ್ವ್ ಮಾಡಿ, ಯಾವ್ದಾದ್ರು ಪ್ರೈಸ್ ಥಿಂಕ್ ಮಾಡಿ, ಈ ಪ್ರೈಸ್ ಥಿಂಕ್ ಮಾಡಿ, ನಿಮ್ಗೆ ಪ್ರಿಂಟೆಡ್ ಕ್ವಾಲಿಟಿ ಪ್ರತಿಯೊಂದು ಚೆಕ್ ಮಾಡಿ. ಚೆಕ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅವಾಗ. ಬಟ್ ನಾನು ಇವಾಗಾದ್ರೂ ಹೇಳೋದು ಎಷ್ಟೇನೆ ನಮ್ಮ ಸುಳ್ಯ ಜನಗಳಿಗೆ, ನೀವು ನನಗೆ ನನ್ನ ಶಾಪಿಗೆ ಬರುವಾಗ ಪರ್ಚೇಸಿಂಗ್ ಅಂತ ಬರಬೇಡಿ. ನಿಮ್ಮ ಊರ ಹುಡುಗ, ನಿಮ್ಮ ಮನೆ ಮಗ ಅಂತ ಒಂದ್ಸರಿ ಹಾಗೆ ಮಾತಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಬನ್ನಿ. ಪರ್ಚೇಸಿಂಗ್ ಈ ಬ್ಲಾಗ್ ನೀಡಿ ಹೆಣ್ಣು ಬಂದ್ರೆ ಮಾತೆಲ್ಲ ಸಪೋರ್ಟ್ ಮಾಡ್ಲಿ ಅಂತ ಪಣೊಂದುಲ್ಲ ಬೇರೆಗೆ ಎಂಕ್ಲನ ಊರ್ದ ಎಂಕ್ಲನ ಹುಡುಗಿ ಬಂದು ಸಪೋರ್ಟ್ ಮಾಡ್ಲಿ. ಸುಳ್ಯ ನಮ್ಮ ಜಟ್ಟಿಪಾಲ ಕ್ರಾಸ್ ರೋಡ್ ಮುಲ್ಪನೆ ಅಂಚಿಗೆ ನಮ್ಮ ಮಡಿಕೇರಿಗೆ ಇಂಚಿಗೆ ಸೀದಾ ಪುತ್ತೂರು ಹೋಗೋಣ ರೋಡ್ ಜಂಕ್ಷನ್ ಎಡ್ಡೆ ಜಂಕ್ಷನ್ ದಿಕ್ಕ ಮಸ್ತ್ ಖುಷಿ ಅಂಡಿ ಜಂಕ್ಷನ್ ಪಾರ್ಕಿಂಗ್ ಮುಲ್ಪ
ಸೈಡ್ ಪಾರ್ಕಿಂಗ್ ಉಂಟು ಪಾರ್ಕಿಂಗ್ ಇದೆಯಲ್ಲ ಕೆಳಗೆ ತಿರ್ತು ಪಾರ್ಕಿಂಗ್ ಉಂಟು ಗೈಸ್ ಪುತ್ತೂರು ಪರಿಚಯ ಅಂಚಿನ ಜವ ನಿಂಡಿ ಅಂಚಿನದಾತ್ ಪುತ್ತೂರ್ದಾಗ್ಲಿಗ್ಲ ಪರಿಚಯ ಸುಳ್ಯದಾಗ್ಲಿಗ್ಲ ಪರಿಚಯ ಸುಳ್ಯದ ಪುತ್ತೂರು ಕಡಪ ಆಲೈನ್ ಎಲ್ಲರ ಪರಿಚಯ ಇದೆಯಲ್ಲ ನಿಮ್ಗೆ ಎಲ್ಲ ಪರಿಚಯ ಉಂಟು. ಮಾತ ಪರಿಚಯ ಉಂಟು ಸರಿ ತುಳು ಐನದು ಬೇಗ ಕಲ್ಪುಳಿ ನಮಗೆ ಊರ್ದಾಗ್ಲಿಗ್ಲ ತುಳು ಬಂತು ಬರ್ಕೊಂಡು ಸರಿ ನಾವಿನ್ನು ಹೊರಡದ ಈ ವಿಡಿಯೋ ಇಂಕ್ಲ ನಾನು ಮುಲ್ಪರ್ದು ಪಿದಾಡುವ ಎಡ್ ಪ್ರಣವಂಜಿ ಡ್ರೆಸ್ ಎತ್ತೋನಿ ಯಾನಿತ್ತೆ ಬೋರ್ಚಿಂಗ್ ಬಂದು ನೆಕ್ಸ್ಟ್ ರೈಫ್ಲೆ ಎಲ್ಲ ಬರ್ಪೆ ಯಾನ್ ಡ್ರೆಸ್ ಎತ್ತೊಂಡು ಅವು ದಾದಾನೊಂದು ಆಲ್ ಬತ್ ಮೇಲೆ ಸೆಲೆಕ್ಷನ್ ಮಾಡ್ಬೋದು ಸೊ ಸಪೋರ್ಟ್ ಮಾಡ್ಲೆ ನೆಕ್ಸ್ಟ್ ನ್ಯೂ ಡಾಟ್ ಡ್ರೆಸ್ ಮಾರ್ಟ್ ಜಸ್ಟ್ ಫುಲ್ ಸ್ಟೈಲ್ ಓಕೆ ಸರಿ ಮುಲ್ಪರ್ತಿಂಗ್ ಪಿದಾಡೊಂದುಲ್ಲ ನೆಕ್ಸ್ಟ್ ವಾಗಡ್ತಿಕ್ಕ ನೆಕ್ಸ್ಟ್ ಡೇಟ್ ಲಾಗ್ ಬರೋದೊಂದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಓಕೆ ಛಡಾ ಬಾಯ್ ಬಾಯ್